ನಮಸ್ತೆ ವೀಕ್ಷಕರೇ, ಕಿಲಾಡಿ ಪುಟಾಣಿಗಳು ಸ್ಪಾನ್ಸರ್ಡ್ ಬೈ ನಂದಿನಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಪುಟಾಣಿಗಳ ಜೊತೆ ಮಾತಾಡಲಿಕ್ಕೆ ನಾನಂತೂ ರೆಡಿ ಇದ್ದೇನೆ, ನೀವು ಕೂಡ ರೆಡಿ ಇದ್ದೀರಾ ಅಂತ ಭಾವಿಸ್ತೇನೆ. ಸೊ ಹಾಗಾದ್ರೆ ಯಾಕೆ ತಡ ಮಾಡಬೇಕು, ಅವ್ರ ಜೊತೆನೆ ಮಾತಾಡೋಣ ಬನ್ನಿ. ನಿನ್ನ ಹೆಸರು? ನನ್ನ ಹೆಸರು ಪ್ರದ್ಯುಮ್ನ, ಅವನ ಹೆಸರು ಸ್ವಸ್ತಿಕ, ಅವಳ ಹೆಸರು ಸಿಯಾನ್. ಅದು ಕೇಳ್ತೇನೆ ನಾನು. ನಿಮ್ಮ ಹೆಸರೇನು? ಪ್ರದ್ಯುಮ್ನ. ಪ್ರದ್ಯುಮ್ನ. ವಿಶ್ವಾಮಿತ್ರ. ಒಬ್ಬ ವಿಶ್ವಾಮಿತ್ರ. ನೀವು ಫುಲ್ ಎಕ್ಸ್ಪ್ಲನೇಷನ್ ಕೊಟ್ರಲ್ವಾ? ಕರೆಕ್ಟ್. ಪ್ರದ್ಯುಮ್ನ ಅಂತ ಯಾರು ಇಟ್ಟದ್ದು ಹೆಸರು? ಯಾರು ಇಟ್ಟದ್ದು? ನನ್ನ ಅಮ್ಮ ಮತ್ತೆ ಅಪ್ಪ. ಹೌದಾ? ಅಮ್ಮ ಅಪ್ಪ ಹೇಗೆ ಚೇಂಜ್ ಆದದ್ದು? ಈಗ ಒಮ್ಮೆ ಆಚೆ ಇತ್ತು ಅಪ್ಪ, ಈಚೆ ಅಮ್ಮ ಬಂತು. ಅದೇಗ್ ಬಂತು ಹಾಗೆ? ನನಗೆ ಗೊತ್ತಾಗ್ಲಿಲ್ಲ ಅಲ್ವಾ? ಏನ್ ಕಲಿತಿದ್ದೀರಾ ನೀವು? ಇಂಜಿನಿಯರಿಂಗಾ? ಸೆಕೆಂಡ್ PUC? 9th ಸ್ಟ್ಯಾಂಡರ್ಡಾ? LKGಯಾ? ಜೂನಿಯರಾ? ಸೀನಿಯರಾ? ಸೀನಿಯರ್. ಅದೇ 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 ನಂಗೆ ಡೌಟ್ ಇತ್ತು. ನೀವು ತುಂಬಾ ಸಲ ಗೆಸ್ ಮಾಡಿದ್ರಿ ಅಲ್ವಾ? ನನಗೆ ಗೊತ್ತಿತ್ತು. ನಾನು ಇದೇ ಎಲ್ಲ ಕೇಳ್ತೇನೆ ಅಂತ ಅಲ್ವಾ? ಕರೆಕ್ಟ್ ಕರೆಕ್ಟ್. ಓಕೆ. ಸೊ ಅವ್ರು ಯಾರು? ಅವ್ನು ಸ್ವಸ್ತಿಕ್. ಸ್ವಸ್ತಿಕ್. ಅವ್ರ ಜೊತೆನೆ ಮಾತಾಡ್ತೀನಿ ಆಯ್ತಾ? ಓಕೆ. ಸ್ವಸ್ತಿಕ್ ಅವ್ರೆ, ನಿಮ್ಮ ಹೆಸರು ಸ್ವಸ್ತಿಕಾ? ಏನ್ ಮಾಡ್ತಿದ್ದೀರಾ ನೀವು? ಇವರು ಸೀನಿಯರ್ ಸರ್ ಇದ್ದಾನೆ. ಸೀನಿಯರಾ? ನೀವು ಕೂಡ ಸೀನಿಯರಾ? ಕ್ಲಾಸ್ಮೇಟ್ಸಾ? ಸೀನಿಯರ್. ಯಾರು ಅವಳು? ಯಾರದು ಅಲ್ಲಿ ಅವಳು? ಸಿಯಾನಾ? ಓಕೆ ಓಕೆ. ಅವಳು ಕೂಡ ಸೀನಿಯರಾ? ನೀವು ಕೂಡ ಸೀನಿಯರ್? ಸೀನಿಯರ್ ಯಾವ್ದ್ರಲ್ಲಿ ಸೀನಿಯರ್? UKGಯಾ? ಓಕೆ ಓಕೆ. ನಾನು LKG. ಅಲ್ವಾ? ಮತ್ತೇನು? ನಾನು ಯಾವ್ದು? ಏನ್ ಹೇಳಿ? ಕಾಲೇಜಾ? ಯಾವ ಕಾಲೇಜ್? ಯಾರು? ನಾನ್ ಕಾಲೇಜಾ? ಓಕೆ. ನೀವು ಕಾಲೇಜಲ್ಲಿ ಇರ್ತೀರಾ? ಹೌದಾ? ಇದು ಸ್ಪಂದನ ಟಿವಿ ಶೋಗ್ ನೀವು ಬಂದಿದ್ದೀರಾ, ಕಾಲೇಜಿಗೆ ರಜಾ ಆಗಿರಲ್ಲ, ಅವ್ರು ರಜಾ ಕೊಟ್ಟಿರ್ತಾರೆ. ನೀವು ಯಾವ್ದೋ ಒಂದು ಫಿಲ್ಮ್ ಡೈಲಾಗ್ ನೋಡಿದೀರಾ ಅಲ್ವಾ? ಇದೇ ರೀತಿಯಾಗಿದೆ ಯಾವ್ದೋ ಒಂದು ಫಿಲ್ಮ್ ಅಲ್ವಾ ಪೇರೆಂಟ್ಸ್ ಅವರೇ? ಈಗ ಟೋಟಲ್ ಯಾವ ಫಿಲ್ಮ್ ತುಂಬಾ ಇಷ್ಟ ನಿಮ್ಗೆ? ಪುನೀತ್ ಫಿಲ್ಮಾ? ಪುನೀತ್ ಫಿಲ್ಮ್. ಸೊ ಸಿಂಗಮ್. ಓಕೆ. ಸೂರ್ಯ ಸಿಂಗಮ್. ಓಕೆ. ಸಿಂಗಮ್ ಇದು ಯಾವ್ದಾದ್ರು ಒಂದು ಡೈಲಾಗ್ ಹೇಳಿ. ಆಗದಿಂದ ಹೇಳ್ತಿದ್ರೆ ಹೀಗೆ. ಯಾವ್ದದು? ಅಟಮಾಜಿ ಸಟಕ್ಲಿ. ಅಟಮಾಜಿ ಅಂದ್ರೆ ಅಟಮ್ ಬಾಂಬ್ ಎಂತ ಬಂತಲ್ವಾ? ಅಟಮ್ ಬಾಂಬ್ ಅಂತ. ಅಟಮಾಜಿ ಸಟಕ್ಲಿ. ಓಕೆ. ಅಲ್ಲಿ ಕ್ಯಾಮರಾ ಇದೆ ನೋಡಿ, ಆ ಕ್ಯಾಮರಾಗೆ ನೋಡ್ಕೊಂಡು ಹೇಳ್ಬೇಕು ಅದೇ ಡೈಲಾಗ್. ಓಕೆ. ಸೊ ರೆಡಿ ಹಾಗಾದ್ರೆ ಹೇಳಿ. ಎಂತದು? ಅಟಮಾಜಿ ಸಟಕ್ಲಿ. ಅಷ್ಟೇಯಾ? ಬೇರೆದು ಉಂಟು. ಬೇರೆ ಯಾವ್ದಾದ್ರು ಹೇಳಿ. ಯಾವ್ದದು? ದಯಾ ದರ್ವಾಜ ದೋಡ್. ಒಂದು ಯಾವ್ದಿದು? ಯಾವ್ದ್ರಲ್ಲಿ ಇದು? ಯಾವ್ದಿದು? ದರ್ವಾಜ ದೋಡು. ಓಕೆ ಓಕೆ. ಈಗ ಅವರು ಸ್ವಸ್ತಿಕ್ ಅವರು ಏನು ಡೈಲಾಗ್ಸ್ ಎಲ್ಲ ಹೇಳ್ತಾರಾ? ಅವ್ರ ಜೊತೆ ಕೇಳುವ ಆಯ್ತಾ? ಓಕೆ. ಸ್ವಸ್ತಿಕ್ ಯಾವ ಡೈಲಾಗ್ ಹೇಳ್ತೀರಿ ಈಗ? ಯಾವ್ದಾದ್ರು ಒಂದು ಡೈಲಾಗ್ ಹೇಳಿ ನೀವು. ಗೊತ್ತಿಲ್ವಾ? ಇಲ್ಲ. ಓಕೆ. ಈಗ ಅಪ್ಪ ಪಾಪನ ಅಮ್ಮ ಪಾಪನ ಹೇಳಿ. ಅಪ್ಪ ಪಾಪನ ಅಮ್ಮ ಪಾಪನ? ಅಪ್ಪ ಇದಾರ ಅಮ್ಮ ಇದಾರ ಅಲ್ಲಿ? ನೀವು ಹೇಳಿ, ಯಾರಿಗೂ ಬೇಜಾರಾಗಲ್ಲ. ನೀವು ನನ್ನ ಜೊತೆಗೆ ಮಾತಾಡ್ಬೇಕು. ಹೇಳಿ. ನನ್ನ ಅಪ್ಪ ಮತ್ತೆ ಅಮ್ಮ ಇಬ್ರು ಪಾಪ. ಅಯ್ಯೋ. ಓಕೆ ಓಕೆ. ಯಾಕೆ ಪಾಪ? ನೀವು ಹಾಗೆ ಹೇಳಿದ್ರಿ ನಾನು ತಂಟೆ ಮಾಡಿದ್ರೆ ಹೊಡಿತಾರೆ ಅಂತ. ಅಪ್ಪಂದು ಅಲ್ವಾ? ಅಪ್ಪಂದು. ಓಕೆ. ಸೊ ಹಾಗಾಗಿ ಮರ್ತಾಯ್ತಲ್ವಾ? ಕರೆ ಕರೆ. ಯಾಕೆ ಹೊಡಿತಾರೆ ನಿಮ್ಗೆ ಹೇಳಿ? ಯಾಕಂದ್ರೆ ನಾವು ಸಣ್ಣ ಮಕ್ಕಳಿಂದಾನೆ ಡಿಸಿಪ್ಲಿನ್ ಕಲಿತ್ರೆ ದೊಡ್ಡವರಿಂದ ಅದಿರುತ್ತೆ ಅಲ್ವಾ? ಇರ್ಲೇಬೇಕಲ್ವಾ? ನೆಕ್ಸ್ಟ್ ಯಾವ್ದು ಗೊತ್ತಾ? ದೊಡ್ಡವರಾದ್ಮೇಲೆ ಕಲಿಯೋಕೆ ತುಂಬಾ ಸಫರ್ ಆಗ್ಬೇಕು. ಅಯ್ಯೋ, ಇದು ಯಾರು ಹೇಳಿದ್ ಮರ ನಿಮ್ಗೆ ಇದೆಲ್ಲ? ಅಪ್ಪ ಮತ್ತೆ ಅಮ್ಮ. ಥ್ಯಾಂಕ್ಸ್ ನಿಮ್ಗೆ. ಓಕೆ. ಸೊ ದೊಡ್ಡ ಮಕ್ಕಳಾದ್ಮೇಲೆ ನಾವು ಈ ತರ ಡಿಸಿಪ್ಲಿನ್ ಎಲ್ಲ ಕಲಿಬೇಕು ಅಲ್ವಾ? ಸೊ ಈಗ ನೀವು ಎಷ್ಟು, ಈಗ ಡಿಸಿಪ್ಲಿನ್ ಎಷ್ಟುಂಟು ನಿಮ್ಗೆ ಹೇಳಿ? ಇಷ್ಟುಂಟಾ? ಇಷ್ಟು ಸಾಕು. ಈಗ ನಿಮ್ಗೆ ಇಷ್ಟು ಸಾಕು ಆಯ್ತಾ? ನಮ್ಗೆಲ್ಲ ಸ್ವಲ್ಪ ಇಷ್ಟು ಬೇಕು ಅಲ್ವಾ? ಓಕೆ. ಸೊ ನೀವು ಹಾಗೆ ಹೇಳಿದ್ರೆ ನೀವು ತಂಟೆ ಮಾಡಲ್ಲ, ಮನೇಲಿ ತುಂಬಾ ಸೈಲೆಂಟು ಅಂತ ನೀವು, ಹೌದಾ? ಅದು ಬಂಡಲ್ ಹೇಳ್ತಾ ಇದ್ದೀರಾ. ಓಕೆ. ಸೊ ಈಗ ನೀವು ತರಲೆ ಮಾಡ್ತೀರಿ ಮನೆಯಲ್ಲಿ? ಓಕೆ. ಯಾವಾಗ ಏನ್ ಮಾಡ್ತಾರೆ? ಅಪ್ಪ ಏನ್ ಮಾಡ್ತಾರೆ ನೀವು ತರಲೆ ಮಾಡುವಾಗ? ಅಪ್ಪ ನಗ್ತಾರೆ, ಅವರು ತರಲೆ ಮಾಡ್ತಾರೆ. ನನ್ನ ಅಮ್ಮನು ಹಂಗೆ, ಅವರು ತರಲೆ ಮಾಡ್ತಾರೆ. ಓಕೆ. ಸೊ ಅವರು ತರಲೆ ಮಾಡಿದ್ರೆ ನೀವು ತರಲೆ ಮಾಡುದು ಅಲ್ವಾ? ಸೊ ಹಾಗೆ ಅವರು ತರಲೆ ಮಾಡ್ತಾರೆ ಅಲ್ವಾ? ಸೊ ಹಾಗಾಗಿ ಅವರು ತರಲೆ ಮಾಡಿದ್ರೆ ನೀವು ಬೈತೀರಾ?
ಇಲ್ಲ ಇಲ್ಲಲ್ಲ ಯಾಕೆ ಬೈಯಲ್ಲ ನೀವು ಸುಮ್ಮನೆ? ಸುಮ್ಮನೆ ಅಲ್ಲ, ಡಿಸಿಪ್ಲಿನ್ ಇರ್ಬೇಕು. ಆದ್ರೆ ನಾನ್ ಬೈದ್ರೆ ರೇ ಅಮ್ಮ ಅಂದ್ ಬಾಯ್ ಮಾತಾಡಲ್ಲ, ಕೈ ಮಾತಾಡಲ್ಲ, ಮುಚ್ಚು ಕೈ ಮಾತಾಡುತ್ತೆ. ಅಯ್ಯೋ 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 ಮಚ್ಚು ಮಾತಾಡ್ತದೆ. ಅಯ್ಯೋ ದೇವರೇ, ಮುಚ್ಚು ಕೈ. ಹೌದಾ? ಏನು ಮಚ್ಚು ಮಾತಾಡ್ತದೆ ಯಾವ್ದು ಹೇಳಿ? ಓಕೆ ಓಕೆ ಓಕೆ, ಆಗ್ಲಿ. ಈಗ ನೀವು ಯಾವ ಫಿಲ್ಮ್ಸ್ ಎಲ್ಲ ಜಾಸ್ತಿ ನೋಡ್ತೀರಾ? ಕನ್ನಡ ನೋಡ್ತೀರಾ, ಇಂಗ್ಲಿಷ್ ನೋಡ್ತೀರಾ, ತಮಿಳ್ ನೋಡ್ತೀರಾ, ಹೇಗೆ? ಕನ್ನಡ ನೋಡ್ತೀನಿ, ಇಂಗ್ಲಿಷ್ ಕನ್ನಡ ಸ್ವಲ್ಪ ನೋಡ್ತೀನಿ, ಓಕೆ. ಇಂಗ್ಲಿಷ್ ನ ಜಾಸ್ತಿ ನೋಡ್ತೀನಿ. ಓಕೆ, ಯಾವ ಫಿಲ್ಮ್ ನೋಡಿದ್ರಿ ಈಗ ರೀಸೆಂಟ್ ಆಗಿ? ಕಾರ್ಟೂನ್ ಎಲ್ಲ ಇಂಗ್ಲಿಷ್, ಹೌದು, ಯಾವುದು ಒಂದು ಹಿಂದಿ. ಟಾಮ್ ಅಂಡ್ ಜೆರಿ ನೋಡ್ತೀರಾ? ಟಾಮ್ ಅಂಡ್ ಜೆರಿ ಅದು ಕನ್ನಡ. ಹೌದಾ? ಕನ್ನಡದಲ್ಲಿ ಟಾಮ್ ಅಂಡ್ ಜೆರಿ ಬರ್ತಿದ್ಯಾ? ಹೌದಾ? ಸ್ವಲ್ಪ ಬರ್ತಿದ್ಯಾ ಅಂತ ಅಲ್ವಾ? ಕರೆಕ್ಟ್. ಓಕೆ. ಸೊ ಇವ್ರು ಯಾಕೆ ಈ ತರ ಕೂತ್ಕೊಂಡಿದ್ದಾರೆ ಹೇಳಿ? ನನಗೆ ಗೊತ್ತಿಲ್ಲ. ನಿಮ್ಗೆ ಗೊತ್ತಿಲ್ಲ? ಟೆನ್ಷನ್ ಆಗ್ತಿದೆ ಅನ್ಸುತ್ತೆ. ಟೆನ್ಷನ್ ಆಗ್ತದೆ. ಅವ್ರ ಜೊತೆ ಮಾತಾಡ್ತೀನಿ ಆಯ್ತಾ? ಸೊ ಸಾತ್ವಿಕ ಸ್ವಸ್ತಿಕ್, ನಿಮ್ಮ ಹೆಸರೇ ನಂಗೆ ಕನ್ಫ್ಯೂಷನ್ ಆಗ್ತದೆ. ಯಾವ್ದು? ಸ್ವಸ್ತಿಕ್. ಓಕೆ, ಸ್ವಸ್ತಿಕ್. ಈಗ ನಿಮ್ಮ ಕ್ಲಾಸ್ ಇದೆಯಲ್ವಾ ನಿಮ್ದು? ಎಷ್ಟನೇ ಬೆಂಚಲ್ಲಿ ಕೂತ್ಕೊಳ್ಳೋದು ನೀವು? ಎಷ್ಟನೇ ಬೆಂಚು? ಯೆಲ್ಲೋ ಕಲರ್ ಬೆಂಚಾ? ಹೇಳಿ. ನಮ್ಮ ಸ್ಕೂಲಲ್ಲಿ ಇರೋ ಬೆಂಚು ಆಕ್ಚುಲಿ ಫಸ್ಟ್ 4, ಒಂದಿಲ್ಲಿ, ಎರಡಿಲ್ಲಿ. ಎಲ್ಲೆಲ್ಲಿ? ಒಂದಿಲ್ಲಿ. 4 ಬೆಂಚ್, 4 ಚೇರ್ಸ್. ಓಕೆ, 4 ಚೇರ್ಸ್. ಒಂದ್ ಇಲ್ಲಿ ಬೆಂಚ್, ಒಂದ್ ಇಲ್ಲಿ ಬೆಂಚ್, ಒಂದ್ ಇಲ್ಲಿ ಬೆಂಚ್. 4 ಪರ್ಸನ್ಸ್. ಹೇಳಿ. ಒಂದ್ರಲ್ಲಿ ಆ ಬೆಂಚ್ ಹೀಗೆ ಲೈನ್ ಇರ್ತದೆ. ಓಕೆ. ಎರಡು ಒಂದೊಂದು ಬೆಂಚಿಗೆ 200 ರೂಪಾಯಿ? ಅಲ್ಲ, ಎರಡು ಚೇರ್ ಇರುತ್ತೆ ಕೂತ್ಕೊಳ್ಳೋಕೆ. ಓಕೆ. ಗ್ರೇಟ್. ಕ್ಲೋಸ್ ಫ್ರೆಂಡ್ ಯಾರು ಹೇಳಿ ನಿಮ್ ಕ್ಲಾಸಲ್ಲಿ? ಯಾರು ನಿಮ್ ಕ್ಲೋಸ್ ಫ್ರೆಂಡ್ ಹೇಳು? ಕ್ಲೋಸ್ ಫ್ರೆಂಡ್ ಯಾರು? ರಿಯಾ ಅಲ್ವಾ? ಓಕೆ. ನಿಮ್ದು? ನಮ್ದು ಸದಾಕ್ಯ. ಇಲ್ಲಿ ಒಂದು ಸ್ಟೋರಿ ಬರ್ತದೆ ಈಗ. ಸದಾಕ್ಯ ಮತ್ತೆ ಅಮಯ್ಯ. ಸದಾಕ್ಯ ನನ್ನನ್ನ ಓಕೆ. ನಿಮ್ಮನ್ನ, ಇವರನ್ನಲ್ಲ ಅಲ್ವಾ? ಓಕೆ, ಅಲ್ಲಿ ಫುಲ್ ಸ್ಟಾಪ್ ಹಾಕಿದ್ದಾರೆ ಅಲ್ವಾ? ಓಕೆ. ನೀವೀಗ ಸಾರಾ ಜೊತೆ ನೀವು ಕೂತ್ಕೊಳ್ಳೋದು? ಯಾರು ಕೂತ್ಕೊಳ್ಳೋದು ಅಲ್ಲಿ ಸಾರಾ ಜೊತೆ? ನೀವು ಕೂತ್ಕೊಳ್ಳೋದಾ? ಅವ್ರು ಕೂತ್ಕೊಂಡು ರಿಯಾ ಸೇಮ್, ಸಾರಾ ಕೂಡ ಸೇಮ್. ಹೌದಾ? ಹೌದು. ಈಗ ಸಾರಾಗೆ ಬೇಜಾರಾಗ್ತಿಲ್ವಾ? ಸಾರಾ ಜೊತೆ ಪದ್ಮ ಯಾಕೆ ಕೂತ್ಕೊಳ್ಳೋದು? ಅವನಿಗೆ ಬೇಜಾರಾಗಿದೆ ಗೊತ್ತುಂಟಾ? ನಾನ್ ಬಂಡಲಲ್ಲ, ಅಲ್ಲಿ ಕೇಳಿ. ಸಾರಾ ಜೊತೆ ಇವನ್ ಕೂತ್ಕೊಂಡ್ರೆ ಬೇಜಾರಾಗಲ್ವಾ ನಿಂಗೆ? ಇಲ್ವಾ? ನೀವೀಗ ನೋಡಿ, ಇದು ನನ್ನನಿಗೆ ಸಿಕ್ಕಿಸಿ ಹಾಕಿದ್ದು ಅಲ್ವಾ? ಈಗ ಸಾರಾ ಯಾರ್ದು ಕ್ಲೋಸ್ ಫ್ರೆಂಡ್ ಹೇಳಿ ಫಸ್ಟ್, ಹೇಳಿ. ಅದೊಂದು ಡಿಸೈಡ್ ಮಾಡಿ ಹೇಳಿ. ಸ್ವಸ್ತಿಕ್ ಶೋರ್ ಅಲ್ಲ. ಓಕೆ. ಶೋರ್ 100% ಅಲ್ಲ. ಸ್ವಲ್ಪ ಒಂದು 50% ನಿಮ್ದು ಕೂಡ ಇದೆ ಹೆಸರು. 100% ಅವ್ರೆ. ಓಕೆ, ಆಗ್ಲಿ ಬಿಡಿ. ಓಕೆ. ಸೊ ನಾನು ನಿಮ್ಗೆ ಒಂದು ಪ್ರಶ್ನೆ ಕೇಳ್ತೇನೆ. ಆ ಪ್ರಶ್ನೆ ತಕ್ಕ ನೀವು ಆನ್ಸರ್ ಹೇಳ್ಬೇಕು ಆಯ್ತಾ? ಆ ಪ್ರಶ್ನೆ ತಕ್ಕ ನೀವು ಆನ್ಸರ್ ಹೇಳಿದ್ರೆ ನಮ್ ಸೈಡ್ ಒಂದು ಚಾಕ್ಲೇಟ್ ಇದೆ ನಂದಿನಿ ಅವರಿಂದ. ಓಕೆ ಆಯ್ತಾ? ನೀವು ಹೇಳ್ತೀರ ಒಂದೊಂದು ಪ್ರಶ್ನೆ ಆನ್ಸರ್. ಓಕೆ, ಎಸ್. ಅಂಡ್ ನಿಮ್ಮ ಫೇವ್ರೆಟ್ ಅನಿಮಲ್ ಯಾವ್ದು ಹೇಳಿ? ನನ್ನ ಫೇವ್ರೆಟ್ ಅನಿಮಲ್ ಚೀತಾ. ಓಕೆ. ನಿಮ್ದು ಫೇವ್ರೆಟ್ ಅನಿಮಲ್? ಎಲಿಫೆಂಟ್. ಓಹೋ. ಓಕೆ. ಈಗ ಏನಂದ್ರೆ ಪ್ರಶ್ನೆ ಎಲ್ಲಿದೆ? ಈಗ ನೀವು ಯಾವ್ದು ಚೀತಾ ಹೇಳಿದಲ್ವಾ? ಸೊ ಚೀತಾ ಯಾವ ತರ ಕೂಗ್ತದೆ ಹೇಳಿ? ಲಯನ್ ತರ. ಅದೇ ಸೌಂಡ್ ಮಾಡಿ. ಮೂರು ಸೇಮ್. ಈಗ ಸೌಂಡ್ ಹೇಳಿ ನಂಗೆ. ಸೌಂಡ್ ಬೇಕು ನಂಗೆ. ಯಾವ ತರ ಮಾಡ್ತದೆ? ಬೆಕ್ ತರ ಮಾಡ್ತದಾ? ನಾಯಿ ತರ ಮಾಡ್ತದಾ? ಲಯನ್ ತರದೇ. ಹೌದು. ಸೌಂಡ್ ಬರ್ಬೇಕು ನಂಗೆ. ಸೌಂಡ್ ಯಾವ್ದು? ಇವ್ರದ್ದು ಲಯನ್ ನೋಡಿ. ಲಯನ್ ಯಾವ್ದು? ಚೀತಾ. ಓಕೆ. ಸ್ವಲ್ಪ ಈ ಕೋಲ್ಡ್ ಆಗಿದೆ ಅಂತಲ್ವಾ? ಈ ಐಸ್ ಕ್ರೀಮ್ ಎಲ್ಲ ಜಾಸ್ತಿ ತಿಂದ್ರ ಅಂತ ಇವತ್ತು? ಇಲ್ಲ, ಚೀತಾಗೆ ಸ್ವಲ್ಪ ಕೋಲ್ಡ್ ಆಗಿದೆ ಇವತ್ತು ಅಲ್ವಾ? ಓಕೆ. ಮತ್ತೊಮ್ಮೆ ರೆಡಿ. 1 2 3 ಕ್ಯಾಮರಾ ನೋಡ್ತಾ ಮಾಡ್ಬೇಕು. ನಿಮ್ಮ ಏನ್ ಚೀತಾ ಸೌಂಡ್ ಇದೆಯಲ್ವಾ, ಎಲ್ರು ಹೆದರ್ಬೇಕೀಗ.
ಓಕೆ ರೆಡಿ ಅಲ್ವಾ? ನೀವು ಕೂಡ ಎದ್ರಿ ಆಯ್ತಾ, ನಿಮ್ಗೆ ಹೆದರಿಕೆ ಆಗಲ್ಲ ಗೊತ್ತುಂಟು ನಂಗೆ. ಓಕೆ ರೆಡಿ 1 2 3 ಸ್ಟಾರ್ಟ್. ಇದು ಸ್ವಲ್ಪ ಕಫ ಎಲ್ಲ ಇದೆಯಾ ಅಂತಲ್ವಾ ಇಲ್ಲಿ? ಓಕೆ ಇರ್ಲಿ ಆಗ್ಲಿ. ಈಗ ನೀವು ಅದೊಂದು ವಾಯ್ಸ್ ಮಾಡಿ ಆಯ್ತು. ಈಗ ಎಲಿಫೆಂಟ್ ಇದ್ ವಾಯ್ಸ್ ನೋಡುವ ಈಗ. ಎಲಿಫೆಂಟ್ ವಾಯ್ಸ್ ಹೇಗಿದೆ? ಎಲಿಫೆಂಟ್ ಏನ್ ಮಾಡ್ತದೆ ಹೇಳಿ? ಎಲಿಫೆಂಟ್ ಯಾವ ತರ ಕೂಗ್ತದೆ? ಯಾವ್ದು ಯಾವ್ದು ಯಾವ್ದು? ಅದು ದೊಡ್ಡ ಎಲಿಫೆಂಟ್ ಕೂಗೋದು. ಹೌದಾ? ಅಮ್ಮ ಎಲಿಫೆಂಟ್ ಕೂಗೋದು. ಯಾವ್ದು 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 ಅಂತ ನೀವು ಹೇಳಿ. ಯಾವ ತರ ಎಲಿಫೆಂಟ್? ಹೌದಾ? ಇದು ಯಾವ್ದೋ ಒಂದು ಇದು ಬೇರೆ ಯಾವ್ದೋ ಒಂದು ಎಲಿಫೆಂಟ್ ಅಲ್ವಾ? ಹೇಳಿ 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 ಹೇಳಿ. ಎಕ್ಸ್ಕ್ಯೂಸ್ ಮೀ. ಬೇಬಿ ಎಲಿಫೆಂಟ್ ಹೇಳಿದ್ದ ಅವನು. ಬೇಬಿ ಎಲಿಫೆಂಟಾ? ದೊಡ್ಡ ಎಲಿಫೆಂಟ್ ಅಲ್ಲ, ನಾನು ದೊಡ್ಡ ಎಲಿಫೆಂಟ್ ಹೇಳಿದ್ದು. ಓಕೆ ಈಗ ನೀವು ಈಗ ಇಬ್ರು ಸೇರಿ. ಓಕೆ ಸೊ ಈಗ ದೊಡ್ಡ ಎಲಿಫೆಂಟ್ ಯಾವ ತರ ಸೌಂಡ್ ಮಾಡ್ತಾ ಹೇಳಿ? ಅದು ದೊಡ್ಡ ಎಲಿಫೆಂಟಾ? ಈಗ ನಿಮ್ ಪ್ರಕಾರ ದೊಡ್ಡ ಎಲಿಫೆಂಟ್ ಯಾವ ತರ ಸೌಂಡ್? ಕುತ್ಕೊಳ್ಳಿ ಕರೆಕ್ಟ್. ಅದು ಅದು ದೊಡ್ಡದಾ? ಓಕೆ ನಿಮ್ದು ಬಾಯ್ ತುಂಬಾ ದೊಡ್ಡದಾಯ್ತು, ಅದಕ್ಕೋಸ್ಕರ ಎಲಿಫೆಂಟ್ ದೊಡ್ಡ ವಾಯ್ಸ್ ಮಾಡಿದ್ರಿ ಅಲ್ವಾ? ಓಕೆ ಕಿಲಾಡಿ ಪುಟಾಣಿ ಸ್ಪಾನ್ಸರ್ಡ್ ಬೈ ನಂದಿನಿ. ಒಂದು ಸಣ್ಣ ಬ್ರೇಕ್ ನಂತರ ಮತ್ತೆ ಬರ್ತೀವಿ. ಬ್ರೇಕ್ ನಂತರ ಮತ್ತೆ ಕಿಲಾಡಿ ಪುಟಾಣಿಗಳು ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ಪಾನ್ಸರ್ಡ್ ಬೈ ನಂದಿನಿ. ನಿಮ್ ಹೆಸರೇ ನೆನಪು ಹೋಗುದು ಮನೆ. ಓಕೆ ನಿಮ್ದು ಫೇವ್ರೇಟ್ ಟೀಚರ್ ಯಾರು ಹೇಳಿ? ರೋಹಿಣಿ ಮಿಸ್. ಓಕೆ ನಿಮ್ದು ಫೇವ್ರೇಟ್ ಟೀಚರ್ ಯಾರು? ಯಾಬಾ ಇವ್ರದ್ದು ನಮ್ದು ಎಲ್ಲರೂ ರೋಹಿಣಿ ಟೀಚರ್ ಅಂತ ಕರೆಯೋದು. ಬರೀ ಟೀಚರ್ ನಮ್ ಸ್ಕೂಲಲ್ಲಿ ಫುಲ್ ರೋಹಿಣಿ ಟೀಚರ್ ನಿಮ್ದು ಫೇವ್ರೇಟ್? ಓಕೆ ಮೊನ್ನೆ ರೋಹಿಣಿ ಟೀಚರ್ ನಂಗೆ ಕಾಲ್ ಮಾಡಿ ಹೇಳಿದ್ರು ನೀವು ಭಯಂಕರ ಚೊರಪಟ್ಟಂತೆ ಕ್ಲಾಸ್ ಅಲ್ಲಿ. ಹೌದಾ? ಯಾಕೆ ಆತರ? ನಿಜ. ಓಕೆ ಇವ್ರು ನಿಜ ಎಲ್ಲ ಹೇಳ್ತಾರಲ್ವಾ, ಇನ್ನೋಸೆಂಟ್ ತುಂಬಾ ಅಲ್ವಾ? ಸೊ ಯಾಕೆ ನೀವು ತುಂಬಾ ಎಲ್ಲ ಮೊನ್ನೆ ಬೆಂಚ್ ಮೇಲೆ ನಿಂತ್ಕೊಂಡೆಲ್ಲ ಡ್ಯಾನ್ಸ್ ಮಾಡಿದ್ರಂತೆ? ಹೌದು ಬೆಂಚ್ ಮೇಲೆ ಡ್ಯಾನ್ಸ್ ಅಲ್ವಾ? ಬೆಂಚ್ ಮೇಲೆ ಇವ್ರು ನಿಂತ್ಕೊಂಡು ಓಕೆ ಯಾಕೆ ತುಂಬಾ ನೀವು ಕ್ಲಾಸ್ ಅಲ್ಲಿ ಅಂಕಲ್ ಎಂತ ಗೊತ್ತಾ ಹೇಳಿ? ನಾನು LKGದು ಅದ್ರಿಂದು ಕಾಮಿಡಿ ಇತ್ತು, ಅದಕ್ಕೆ ಟೇಬಲ್ ಮೇಲೆ ನಿಂತ್ಕೊಂಡು ಡ್ಯಾನ್ಸ್ ಮಾಡಿದಿರಿ. ನಿಂತ್ಕೊಂಡಿದ್ದು ಹೌದು ಅಲ್ವಾ ನೀವು? ಓಕೆ ಸೊ ಬೆಂಚ್ ಮೇಲೆ ನಿಂತ್ಕೊಂಡು ನೀವೆಲ್ಲ ಡ್ಯಾನ್ಸ್ ಎಲ್ಲ ಮಾಡಿದಿರಿ. ಯಾವ ಸ್ಟೆಪ್ ಹಾಕಿದಿರಾ? ಡ್ಯಾನ್ಸ್ ಮಾಡಲ್ಲ, ಅದೇ ಜಸ್ಟ್ ಕೈಯೆಲ್ಲ ಆಡ್ಸೋದು, ಕಾಲೆಲ್ಲ ಆಡ್ಸೋದು ಅಷ್ಟೇ. ಸೊ ಅದಕ್ಕೆ ರೋಹಿಣಿ ಟೀಚರ್ ಅವರು ನಂಗೆ ಕಾಲ್ ಮಾಡಿ ಹೇಳಿದ್ರು ಈ ತರ ಬೆಂಚ್ ಅಲ್ಲಿ ನಿಂತ್ಕೊಂಡು ಡ್ಯಾನ್ಸ್ ಮಾಡಿದ್ದಾರೆ ಅಂತ ಅಲ್ವಾ? ಓಕೆ ಅವಾಗ ಏನು ಪನಿಷ್ಮೆಂಟ್ ಕೊಡ್ಲಿಲ್ವಾ ಅವರು? ನಿಮ್ಗೆ ಪನಿಷ್ಮೆಂಟ್ ಕೊಡಲ್ವಾ? ಅಲ್ಲ, ಆ ಕಾಮಿಡಿ ಎಂತ ಸ್ಕಿಟ್ ಮಾಡ್ಬೇಕು ಅದೇ ಮಾಡಿದ್ವಿ. ಆಮೇಲೆ ನನ್ನ ಅಜ್ಜಿ ಮತ್ತೆ ನನ್ನ ಅಮ್ಮ ಮತ್ತೆ ನನ್ನ ಅಪ್ಪ, ನನ್ನ ಅಜ್ಜಿ ಕ್ರಯಾನ್ಸ್ ಕೊಡಿಸ್ತು, ಆಮೇಲೆ ಡ್ರಾಯಿಂಗ್ ಬುಕ್ಸ್. ನಿಮ್ಮ ಅಜ್ಜಿ ತುಂಬಾ ಫೇವ್ರೇಟ್ ನಿಮ್ದು? ತುಂಬಾ ಫೇವ್ರೇಟಾ? ಯಾಕೆ ಅದು ಫೇವ್ರೇಟ್ ನಿಮ್ಮ ಅಜ್ಜಿ? ಆಮೇಲೆ ನನ್ನ ಅಮ್ಮ ಮತ್ತೆ ಅಪ್ಪ ಯಾವ್ದೋ ಒಂದು ಟಾಯ್ ಕೊಡ್ಸೋದು. ಯಾವ್ದು ಅದು? ಓಕೆ ಅದು ಟಾಯಾ? ಓಕೆ ಸೊ ನೀವು ತುಂಬಾ ತಪ್ಪು ಮಾಡಿದ್ದು ಯಾವಾಗ? ಕ್ಲಾಸಲ್ಲಿ ತಪ್ಪು ಮಾಡಿದ್ದು ಜಾಸ್ತಿ ಅಲ್ಲ ಮನೇಲಿ ತಪ್ಪು ಮಾಡುದಾ? ಹೇಗೆ ಜಾಸ್ತಿ ಬೈಗುಳ ತಿನ್ನೋದು ಎಲ್ಲಿ? ಮನೆಯಲ್ಲಿ. ಯಾಕೆ ಕ್ಲಾಸಲ್ಲಿ ಯಾಕೆ ತಿನ್ನಲ್ಲ ನೀವು? ರೋಹಿಣಿ ಟೀಚರ್ ತುಂಬಾ ಫ್ರೆಂಡ್ ನಿಮ್ದು, ಹಾಗಾಗಿ ನೀವು ಕ್ಲಾಸಲ್ಲಿ ಸ್ವಲ್ಪ ಜಾಸ್ತಿ, ಮನೆಯಲ್ಲಿ ಸ್ವಲ್ಪ ಕಡಿಮೆ. ಓಕೆ ಮನೇಲಿ ಸ್ವಲ್ಪ ಕಡಿಮೆನಾ? ಕ್ಲಾಸಲ್ಲಿ ಇಷ್ಟು, ಮನೆಯಲ್ಲಿ ಇಷ್ಟು. ಮತ್ತೆ ಹೊರಗಡೆ ಸಿಗೋದೇ ಇಲ್ಲ.
ಇಲ್ವಾ? ಓಕೆ ಹಿಂಗಾಗಿರುತ್ತೆ. ಓಕೆ. ಸೊ ಕ್ಲಾಸ್ ಅಲ್ಲಿ ತುಂಬಾ ಡೀಸೆಂಟ್ ಅಂತ ಅವ್ರು ಹೇಳಿದ್ರು ಆಗ, ಹೌದಾ? ನೀವು ತುಂಬಾ ಡೀಸೆಂಟಾ? ಇಲ್ಲಲ್ಲ. ಓಕೆ, ನೀವು ಭಯಂಕರ ಸತ್ಯ ಹೇಳ್ತಾರೆ ಮಾತ್ರ. ಅವ್ನು ಹೇಳಿದ್ ಬಂಡಲ್ ಬಂಡಲ್ ಎಲ್ಲ ಬಂಡಲ್ ಮಾರ್ರೆ, ಬಂಡಲ್ ಬಂಡಲ್ ಬಂಡಲ್. ಓಕೆ, ಬಂಡಲ್ ನೀವ್ ಹೇಳಿ ಈಗ. ಅವರೆಲ್ಲ ಹೇಳಿದ್ರಲ್ವಾ? ಸೊ ನಿಮ್ ಅಂಕಲ್ ಅಂಕಲ್ ಯಾರಲ್ಲಿ ಅಂಕಲ್? ಅವನು ಬಂಡಲ್ ಹೇಳ್ತಾನೆ, ಅದಕ್ಕೆ ಒಂದೊಂದ್ಸಲಿ ಅವನ್ನ ಬಂಡಲ್ ಬೋಗಸ್ ಅಂತ ಕರೀರಿ. ಬೇಡ ಬೇಡ, ನಾವು ಇವರು ಬಂಡಲ್ ಎಲ್ಲ ಹೇಳಲ್ಲ ಅಲ್ವಾ ನೀವು? ಓಕೆ ಓಕೆ. ಸೊ ನೀವು ಈಗ ಕ್ಲಾಸಲ್ಲಿ ಅವರು ಬೆಂಚಲ್ಲಿ ನಿಂತ್ಕೊಂಡೆಲ್ಲ ಡ್ಯಾನ್ಸ್ ಮಾಡಿದಾರಲ್ವಾ, ನೀವು ಆ ಥರ ಮಾಡಿದ್ದೀರಾ? ಇಲ್ಲ, ಮತ್ತೇನು ಮಾಡಿದ್ರ ಕ್ಲಾಸಲ್ಲೆಲ್ಲ? ಯಾರು ನಿಮ್ಮ ಫೇವ್ರೆಟ್ ಟೀಚರ್? ರೋಹಿಣಿ ಟೀಚರಾ? ಓಕೆ. ಯಾಕೆ ರೋಹಿಣಿ ಟೀಚರ್ ಯಾಕೆ ನಿಮ್ಮ ಜೊತೆ ತುಂಬಾ ಫ್ರೆಂಡ್ಲಿ ಆಗಿರ್ತಾರೆ? ನೀವು ಸುಮ್ಮನೆ ಏನು ಮಾಡಲ್ಲ, ತುಂಬಾ ಡೀಸೆಂಟಾ ನೀವು? ಇಲ್ಲ, ಅವನು ಸ್ವಲ್ಪ ಪೊಗರಿ ಇದ್ದಾನೆ. ಹೌದಾ? ಓಕೆ. ಧ್ಯಾನನೂ ಇದ್ದಾನೆ. ಹೌದಾ? ಓಕೆ. ಇವ್ರು ನೀವು ಪೋಖ್ರಿ ನೀವು? ಅಮ್ಮಯ್ಯ ಹಾ? ಅಮ್ಮಯ್ಯ 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 ಇದ್ದಾರೆ ನಿಮ್ಮ ಕ್ಲಾಸ್ಮೇಟ್ ಅವರು? ಅಮ್ಮಯ್ಯ ಎಲ್ಲರಿಗಿಂತ ಡಬಲ್ ಪೋಕಳಿ ಅವಳೆ. ಹೌದಾ? ಓಯ್ಯೋ ಅಯ್ಯೋ. ಈಗ LKG ಅಲ್ಲಿ ಅವಳು ಜಾಸ್ತಿ ಸಸ್ತೆ. ಹೌದಾ? ಈಗ ನೀವು ಪೋಖ್ರಿ ಅಲ್ವಾ? ನೀವು ಪೋಖ್ರಿ ಅಲ್ವಾ? ಯಾಕೆ ನೀವು ಪೋಖ್ರಿ ಅಲ್ಲ? ಯಾಕಂದ್ರೆ ಹಾ. ಫಸ್ಟ್ ಪೋಕ್ರಿ ಹೋಯ್ತಲ್ಲ. ಅಂದ್ರೆ ಫಸ್ಟ್ ಪೋಖ್ರಿ ಹೋಯ್ತಲ್ಲ ಅಂದ್ರೆ ಅಮ್ಮಯ್ಯ ಅಮ್ಮಯ್ಯ ಪೋಖ್ರಿ ಫಸ್ಟ್, ನೀವು ಸೆಕೆಂಡ್ ಅಲ್ವಾ? ಹೌದಾ? ಓಕೆ. ಸೊ ನೀವು ಮೊನ್ನೆ ಅಮ್ಮಯ್ಯ ಫಸ್ಟ್ ಪೋಕ್ರಿ, ಆಮೇಲೆ ಸಿಯಾನ, ಆಮೇಲೆ ಸ್ವಸ್ತಿಕ್, ಆಮೇಲೆ ನಾನು. ಹೌದಾ? ನೀವು ಥರ್ಡ್ ಅಲ್ವಾ? ಸೊ ಥರ್ಡ್ ಪ್ಲೇಸ್ ಅಲ್ಲಿ ನೀವು ಫೋರ್ತ್ ಪ್ಲೇಸ್ ಅಲ್ಲಿ ಇದ್ದೀರಾ. ಓಕೆ ಓಕೆ. ಸೊ ಈಗ ನೀವು ಮೊನ್ನೆ ರನ್ನಿಂಗ್ ರೇಸ್ ಅಲ್ಲಿ ಫಸ್ಟ್ ಅಂತ, ಹೌದಾ? ಹೌದಾ? ನಾವಿಬ್ರು ಫಸ್ಟ್. ಇಬ್ರು ಫಸ್ಟಾ? ಯಾರು ಪ್ರೈಸ್ ಯಾರು ಕೊಟ್ಟದ್ದು ನಿಮ್ಗೆ? ಪ್ರೈಸ್ ಕೊಟ್ಟಿಲ್ಲ. ಪ್ರೈಸ್ ಯಾರು ಕೊಟ್ಟದ್ದು? ಸ್ಪೋರ್ಟ್ಸ್ ಡೇಗೆ ಸಿಲ್ವರ್ ಲೋಟ. ಹೌದಾ? ಓಕೆ ಓಕೆ. ಸಿಲ್ವರ್ ಲೋಟ ಕೊಟ್ರು ನಿಮ್ಗೆ? ಬಂಡಲ್ ಹೇಳ್ತಾ ಇದ್ದಾನೆ. ನಿಮ್ಗೆ ಪ್ಲೇಟ್ ಕೊಟ್ರಾ? ಓಕೆ. ಮೊನ್ನೆ ನೀವು ರನ್ನಿಂಗ್ ರೇಸ್ ಮಾಡಿದ್ರಲ್ವಾ, ಯಾರು ಫಸ್ಟ್ ಬಂದದ್ದು? ಫಸ್ಟ್ ಯಾರು? ನೀವು ಫಸ್ಟಾ? ಓಕೆ. ಸೆಕೆಂಡ್ ಯಾರು? ನಾನು ಫಸ್ಟ್. ಓಕೆ. ಹೋಯ್ತು ಚಾಕ್ಲೇಟ್ ಹೋಯ್ತು. ನಿಜ, ನಾವಿಬ್ರು ಫಸ್ಟ್. ನಿಜ. ಹೌದಾ? ಓಕೆ. ನಿಜ, ನೀವು 2 ಜನ ಫಸ್ಟ್ ಅಲ್ವಾ? ಓಕೆ. ಸೊ ಈಗ ಆಕ್ಚುಲಿ ಚಾಕ್ಲೇಟ್ ಆಯ್ತು. ನಿಜ. 3 ಜನ ಫಸ್ಟ್. ನಿಜ. ಅಲ್ಲ, ನೀ ಮಾತಾಡ್ತಿದ್ಯಲ್ಲ. ಅಲ್ಲ, ಅವ್ರು ಕೇಳಿದ್ ಅವರು ಚಾಕ್ಲೇಟ್ ಹೋಯ್ತು. ಬಂಡಲ್ ಬೋಗಸ್ ಹೇಳ್ತಿಲ್ಲ. ಅವರು ಹಿಂಗ್ ಮಾಡಿದ್ರಲ್ವಾ, ನಾನು ಕರೆಕ್ಟಾಗಿ ಉತ್ತರ ಕೊಟ್ಟೆ. ಮತ್ತೆಂತ ನಾನು? ಎಸ್. ಈಗ ಮೊನ್ನೆ ನೀವು ಸ್ಕೂಲ್ ಡೇಲಿ ಡ್ಯಾನ್ಸ್ ಮಾಡಿದ್ರಲ್ವಾ? ಸ್ಕೂಲ್ ಡೇಲಿ ಡ್ಯಾನ್ಸ್ ಯಾವ ಸಾಂಗ್ ಹೇಳಿದೆ? ಸಾಂಗ್ ಪದ್ಯ ಹೇಳಿದ್ದೆ ನೀವಲ್ಲ ಡ್ಯಾನ್ಸ್ ಮಾಡಿದ್ದ? ಹೇಗೆ? ಯಾವುದು? ಸ್ಕೂಲ್ ಡೇ ಎಂಡ್ ಅಲ್ಲ? ಹೌದೌದು, ಸ್ಕೂಲ್ ಡೇ ಎಂಡ್ ಅಲ್ಲೇ ಆಗುದಲ್ಲ, ಡಿಸೆಂಬರ್ ಅಲ್ಲಿ, ನವೆಂಬರ್ ಅಲ್ಲಿ. ಹೇಗೆ? ಪ್ರೇಯರ್. ನೀವು ಪ್ರೇಯರ್ ಮಾಡಿದ್ದಾ? 3 4 ಪ್ರೇಯರ್. ಓಕೆ. ಒಂದು ಲೈನ್ ಹೇಳ್ತೀರಾ ನಂಗೆ? ಹೇಳಿ. ಒಂದು ಲೈನ್ ಸಾಕು. ಈಗ ಸಂಡೆ ಸಾಕು ನಮ್ಗೆ. ಈಗ ಆಯ್ತಾ? ದೊಡ್ಡದು ಬೇಡ, ಈಗ ಸಂಡೆ ಸಾಕು. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ 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 ಹಿ. ಓಕೆ. ಶಾಂತಿ ಶಾಂತಿ ಶಾಂತಿ. ಓಕೆ. ಶಾಂತಿ ನನ್ನ ಕ್ಲೋಸ್ ಫ್ರೆಂಡ್. ಯಾರು ಗೊತ್ತಾ? ನಮ್ದು ನಾನು LKG ಇದ್ದೆ ಅಲ್ಲ, ಅವ್ರು ತುಂಬಾ ಕ್ಲೋಸ್ ನಂಗೆ, ಶಾಂತಿ ಅವರು. ಹೌದೌದೌದು. ಓಕೆ. ನಿಮ್ದೊಂದು ಹೇಳ್ತೀರಾ? ನೀವು ಯಾವ ಸಾಂಗ್ ನೀವು ಮೊನ್ನೆ ಹೇಳಿದ್ದು? ಯಾವ ಸಾಂಗ್? ಇವ್ರು ಮಾತಾಡಲಿ, ಇವ್ರಿಗೆ ಒಂದು ಚಾಕ್ಲೇಟ್ ಅಲ್ವಾ? ಓಕೆ. ನೀವು ಕೂಡ ವಿನ್ನೆ ಚಾಕ್ಲೇಟ್. ಓಕೆ. ಸೊ ನೀವು ಮೊನ್ನೆ ಸ್ಕೂಲ್ ಡೇ ಅಲ್ಲಿ ಡ್ಯಾನ್ಸ್ ಮಾಡಿದ್ರಾ ಅಲ್ಲ ಸಾಂಗ್ ಹೇಳಿದ್ದ? ನೀವು ಸಾಂಗ್ ಹೇಳಿದ್ದ? ಯಾವ ಸಾಂಗ್ ಹೇಳಿ? ಹೌದಾ? ಅಯ್ಯೋ. ಯಾವ್ದು? ಅದು ಹೇಳ್ತೀರಾ ಒಂದು ಲೈನ್? ಯಾವ್ದು
ಗೊತ್ತಿಲ್ಲ ಯಾವ್ದು ಲೈನ್ ಹೇಳಿ ಒಂದು ಲೈನ್ ಲೈನ್ ಹೇಳು ನಂಗೆ ನೆನಪು ಹೋಯ್ತಾ? ಓಕೆ, ಈಗ ಫಸ್ಟ್ ಹೇಳಿ. ಈಗ ನೀವು ತುಂಬಾ ಗಲಾಟೆ ಮಾಡ್ತೀರಲ್ವಾ? ಸೊ ಗಲಾಟೆ ಮಾಡುವಾಗ ಮನೆಯಲ್ಲಿ ನಿಮ್ಗೆ ಮೊಬೈಲ್ ಕೊಡ್ತಾರಾ? ಮನೆಯಲ್ಲಿ ಗಲಾಟೆ ಮಾಡಿದ ತಕ್ಷಣ ನಿಮ್ಗೆ ಮೊಬೈಲ್ ಕೊಡ್ತಾರಾ? ಇಲ್ಲ. ನೀವು ಅಪ್ಪನ ಯಾಕೆ ಕೊಡುದಿಲ್ಲ ಅಂತೆ? ಯಾಕೆ ಕೊಡುದಿಲ್ಲ ಮೊಬೈಲ್? ಯಾಕೆ ಕೊಡಲ್ಲ? ನನ್ ಜೊತೆ ಕೇಳಿ, ನಾನು ಮತ್ತೆ ಕೇಳ್ತೇನೆ ಯಾಕೆ ಕೊಡಲ್ಲ ಅಂತ ಅವರು. ಯಾಕಂದ್ರೆ ರಾತ್ರಿ ಮಲಕ್ಕಿಂತ ಮುಂಚೆ ನಾನು ಮೊಬೈಲ್ ನೋಡ್ತೇನೆ. ಯಾಕೆ ನೀವು ನೋಡುದು? ಅದಕ್ಕೆ ಅವ್ರು ಏನು ಅಮ್ಮ ಏನು ಬೈಯಲ್ವಾ ನಿಮ್ಗೆ? ಇಲ್ಲ. ಅಮ್ಮ ಪಾಪ, ಅಪ್ಪ ಪಾಪ, ಅಮ್ಮ ಪಾಪ, ಅಪ್ಪ ಪಾಪ ಯಾರು ಹೊಡಿತಾರೆ? ಹೌದಾ? ಓಕೆ, ಎಷ್ಟು ಸತಿ ಹೊಡಿತಿದ್ದಾರೆ ಈಗ? ಇವತ್ತು ಹೊಡಿತಿದ್ದಾರಾ? ನಂಗೆ ಹೊಡಿದ ನೀವು? ಓಕೆ, ಸೊ ಈಗ ಅಷ್ಟು ತುಂಬಾ ಸತಿ ಹೊಡಿತಿದ್ದಾರಾ ಅಂತ ಅಲ್ವಾ? ಅಮ್ಮ ಹೊಡಿದಾರಾ? ಅದು ಮಾರ್ರೆ. ಅಪ್ಪ ಹೊಡಿತಾರ? ಹೌದು. ಓ ದೇವ, ಈಗ ಅಮ್ಮ ಹೊಡಿದ, ಹೌದು. ಈಗ ಅಪ್ಪ ಹೊಡೆದಾಯ್ತಾ? ಅಪ್ಪ ಹೊಡಿತಾರಾ? ಈಗ ಗ್ಯಾರಂಟಿ ಕೆಫೆ ಬೀಳ್ತದೆ. ಓಕೆ, ಡನ್. ಈಗ ನೀವು ತುಂಬಾ ಪಾಪ ಅಂತೆ ಮನೆಯಲ್ಲಿ, ಹೌದಾ? ಗ್ಯಾರಂಟಿ. ಅಜ್ಜಿ ಹೇಳ್ತಿದ್ರು ಪಾಪ ಅಲ್ಲ ಜೋರ ಅಂತ. ನೀನು ಅವರೆಲ್ಲ ಮಾತಾಡ್ತಿದ್ರೆ ಜೋರು. ಓಕೆ ಡಿಸ್ಟರ್ಬ್ ಮಾಡಿದ್ರೆ. ಓಕೆ, ಸೊ ಅವರು ಡಿಸ್ಟರ್ಬ್ ಮಾಡೋದಿದ್ರೆ ಜೋರಲ್ಲ, ಸ್ಲೋ. ಓಕೆ, ಸೊ ಅವರು ಟಿವಿ ನೋಡ್ತಿರುವಾಗ ನೀವು ಮಾತಾಡ್ಲಿಕ್ಕಿಲ್ಲ, ಆವಾಗ ನೀವು ಜೋರು ಅಲ್ವಾ? ಕರೆಕ್ಟ್. ಅವ್ರು ಮಾತಾಡ್ಲಿಕ್ಕಿಲ್ಲ, ನಾನಲ್ಲ. ಓಕೆ. ನೀವು ಟಿವಿ ನೋಡ್ತಿರುವಾಗ ನೀವು ಡಿಸ್ಟರ್ಬ್ ಮಾಡಬಾರ್ದು. ಓಕೆ. ಈಗ ಅಜ್ಜಿ ಪಾಪ ನಿಮ್ದು? ಅಜ್ಜಿ ಟಿವಿ ನೋಡುವಾಗ ನಾ ಅಜ್ಜಿಗೆ ಹೊಡಿತೇನೆ. ಓ ಶೇಖ, ಈಗ ಅಜ್ಜಿಗೆ ಹೊಡಿತೀರಾ ನೀವು? ಅಜ್ಜಿ ಎಂತ ಮಾಡ್ತಾರ ಅವಾಗ? ಅಜ್ಜಿ ನಂಗೆ ಒಂದು ಚಾಕ್ಲೇಟ್ ಕೊಡ್ತಾರೆ. ಅಯ್ಯೋ, ಒಂದು ಹೊಡೆದ್ರೆ ಅವ್ರು ನಿಮ್ ಚಾಕ್ಲೇಟಾ? ಚಾಕ್ಲೇಟ್ ನಾನು ಸ್ನಾನ ಮಾಡಲಿಕ್ಕೆ ಬರುವ ಅಂದೆ ಹೇಳಿದ್ರೆ ಅಜ್ಜಿಗೆ ಚಾಕ್ಲೇಟ್ ಕೊಡಿ ಒಂದು, ಆದ್ರೆ ಮಾತಾಡೋದು. ಮತ್ತೆ ಚಾಕ್ಲೇಟ್ ಕೊಟ್ಟಿದ್ರೆ ನಾನು ಜೋರು ಆಗ್ತೇನೆ, ಮತ್ತೆ ಅವರನ್ನು ಬಿಡಿತು. ನೀವು ಚಾಕ್ಲೇಟ್ ಕೊಡ್ಲಿಲ್ಲ ಅಂದ್ರೆ ನಾವು ಜೋರು ಅಲ್ವಾ? ಚಾಕ್ಲೇಟ್ ಕೊಡ್ತಾರೆ. ಓಕೆ. ಸೊ ಈಗ ನೀವು ಕಂಪ್ಲೀಟ್ ಚಾಕ್ಲೇಟ್ ಕೊಟ್ರೆ ಮಾತ್ರ ಪಾಪ ಅಲ್ವಾ? ಸೊ ಚಾಕ್ಲೇಟ್ ಕೊಡ್ಲಿಲ್ಲ ಅಂದ್ರೆ ನೀವು ಜೋರ್ ಅಲ್ವಾ? ಓಕೆ, ಈಗ ಅಜ್ಜಿ ತುಂಬಾ ಸತಿ ಹೊಡೆದಿದ್ದಾರಂತೆ, ನೀವು ಕಂಪ್ಲೇಂಟ್ ಕೊಟ್ಟಿದ್ರಲ್ಲ ಆಗ ಅಲ್ವಾ? ಅಜ್ಜಿ ನಂಗೆ ಹೊಡಿಲಿಲ್ಲ, ನಾನು ಅಜ್ಜಿಗೆ ಹೊಡೆದದ್ದು. ಓಕೆ, ಅವ್ರು ಸತ್ಯ ಹೇಳ್ತಾ ಇದ್ದಾರೆ. ನಾನು ಸ್ವಲ್ಪ ಟರ್ನ್ ಮಾಡ್ಲಿಕ್ಕೆ ಹೋದೆ ಅಲ್ಲಿ. ಓಕೆ, ಆದ್ರೂ ನಾನೇ ಹೊಡಿತಿದ್ದೇನೆ ಅಜ್ಜಿಗೆ ಅಂತ. ಓಕೆ, ಆಗ್ಲಿ. ಸೊ ಅವ್ರು ಏನು ಪಾಪ ಅಲ್ಲ, ಅಜ್ಜಿ ಪಾಪ ಅಲ್ಲ ತುಂಬಾ? ಅಲ್ಲ, ನೀವು ಹೊಡೆಯೋದಲ್ಲ. ನಾನು ಹೊಡಿಯೋದಿಲ್ಲ ಮಾರ್ರೆ, ನಾನು ಹೊಡಿಯೋದಿಲ್ಲ. ಓಕೆ, ಸೊ ಅಜ್ಜಿ ತುಂಬಾ ಪಾಪನ? ನೀವು ಹೇಳಿದಲ್ಲ ಹೊಡಿ, ನೀವು ಹೊಡೆಯೋದು. ನಾನು ಕೂಡ ಹೊಡಿಬೇಕಾ? ಎಂತ ಇದು ಅವಸ್ಥೆ? ಓಕೆ, ಈಗ ಏನಂದ್ರೆ ಅಜ್ಜಿ ಇದೆಯಲ್ಲ ನಿಮ್ದು ತುಂಬಾ ಪಾಪ ಅಂತ ಅಲ್ವಾ? ಹೌದಾ? ಪಾಪವಾ ಜೋರ? ಪಾಪ ಅಲ್ಲ? ಓಕೆ. ಈಗ ಅಜ್ಜಿ ಸ್ಲೋ. ಓಕೆ, ಸೊ ಇವ್ರ ಜೊತೆನೆ ಕೇಳು, ಇವ್ರ ಅಜ್ಜಿ ಬಗ್ಗೆ. ಓಕೆ, ನಿಮ್ಮ ಅಜ್ಜಿ ಬಗ್ಗೆ ಹೇಳಿ ನೀವು. ಅಜ್ಜಿ ಪಾಪನಾ? ತುಂಬಾ ಪಾಪ? ಅಷ್ಟೊಂದಿಲ್ಲ. ಅಪ್ಪ ಅಮ್ಮನ ತರನೇ. ಅದೇ ನನ್ನ ಅಜ್ಜಿ ಮತ್ತೆ ಅಜ್ಜ ಜೊತೆಗೆ ಡಿಸಿಪ್ಲಿನ್ ಅವ್ರಿಗಿಂತ ಜಾಸ್ತಿ. ಅಜ್ಜಿಗೆ ಜಾಸ್ತಿ ಡಿಸಿಪ್ಲಿನ್ ಇದೆ ಇಬ್ರಿಗೂ. ಇವರು ನಿಮ್ಮ ಅಪ್ಪ ಅಮ್ಮನಿಗೆ ಡಿಸಿಪ್ಲಿನ್ ಇದೆ ನಿಮ್ ತರನೇ ಅಲ್ವಾ? ಓಕೆ, ಸೊ ಅಜ್ಜಿ ಅವ್ರ ಹತ್ರ ಜಾಸ್ತಿ. ಹೌದಾ? ಓಕೆ, ನಿಮ್ಮ ಹತ್ರ ಇಷ್ಟಿದೆ, ಇದನ್ನ ಸೇಫ್ ಇಟ್ಕೊಳ್ಳಿ ಆಯ್ತಾ? ಇದನ್ನ ಯಾರಿಗೂ ಕೊಡ್ಲಿಕ್ಕೆ ಹೋಗ್ಬೇಡಿ ನೀವು. ಓಕೆ, ಗ್ರೇಟ್. ಅಂಡ್ ಅಜ್ಜಿ ಅವರು ನಿಮ್ಗೆ ಇಷ್ಟು ತನಕ ಹೊಡೆದಿದ್ದಾರಾ? ಅವ್ರಿಗೆ ಹೊಡೆದಿದ್ದಾರಂತಲ್ವಾ? ಅವನಿಗಷ್ಟು ಹೊಡೆದಿಲ್ಲ, ಆದ್ರೆ ಸ್ವಲ್ಪ ಕಡಿಮೆ ಹೊಡಿದ್ದಾರೆ. ಹೌದಾ? ನಿಮ್ಗೆ ಈಗ ಜಾಸ್ತಿ ಹೊಡಿಬೇಕಾ? ಇಲ್ಲ, ಎಷ್ಟು ಹೊಡಿಬೇಕು ಅಷ್ಟು ಹೊಡೆದಿದ್ದಾರೆ. ಓಕೆ, ಎಷ್ಟು ಹೊಡೆದಿದ್ದಾರೆ ಅಷ್ಟು ಹೊಡೆದಿದ್ದಾರೆ, ಸಾಕು, ಇನ್ ಬೇಡ ಅಲ್ವಾ? ಯಾಕೆ ಮಿಸ್ಟೇಕ್ ಮಾಡುದು ನೀವು? ಯಾಕೆ ಮಿಸ್ಟೇಕ್ ಮಾಡುದು? ನಾರ್ಮಲ್. ಓಕೆ, ಯಾವ ತರ ಮಿಸ್ಟೇಕ್ಸ್ ಎಲ್ಲ ಮಾಡ್ತೀರಿ ನೀವು ಮನೇಲೆಲ್ಲ? ನಾನು ಅಪ್ಪ ಅಮ್ಮನಿಗೆ ಬೈದರೆ ನನಗೆ ಎಂತದ್ದು ಬೈಯಲ್ಲ, ಹೋಗ್ತಾರೆ ನನ್ನ ಮೇಲ್ಗಡೆ ಬೈಕೊಂಡು ಹೋಗ್ತಾರೆ. ಅಲ್ಲಿ ಸ್ಟೆಪ್ಸ್ ಮೇಲೆ ಅಲ್ಲ, ಮತ್ತೆ ಎಲ್ಲೆಲ್ಲ ಹೋಗ್ತಾರೆ. ಎಷ್ಟು
ಗೊತ್ತಾಗಲ್ಲ ಅಂತ ಆಕ್ಟಿಂಗ್. ಓಕೆ ಓಕೆ ಅದೆಲ್ಲ ಆಕ್ಟಿಂಗ್. ಅರೆ ಮುಗ್ಸಕ್ಕೆ ಯಾವ ಡೈಲಾಗ್ ಹೇಳ್ತೀನಿ ಹಾ ಗೊತ್ತಾ? ಹಾ ಹಾ ಐ ಆಮ್ ಸಾರಿ ಅಂತ. ಓ ಅಷ್ಟೇ ಐ ಆಮ್ ಸಾರಿ ಹೇಳಿದ್ರೆ ಅಲ್ಲಿ ಮುಗ್ದೋಯ್ತು ಅಲ್ವಾ? ಮುಗ್ದೋಯ್ತು. ಓಕೆ ಓಕೆ. ಈಗ ಇವರು ನಿಮ್ಮ ಪೇರೆಂಟ್ಸ್ ಅವ್ರು ಏನಾದ್ರು ಮಾತಾಡಿ ನೀವು ಹೇಳ್ತೀರಾ ಐ ಆಮ್ ಸಾರಿ ಅಂತ? ಒಳ್ಳೇದ್ ಮಾತಾಡಿದ್ರೆ ಹೇಳಲ್ಲ, ಕೆಟ್ಟದ್ ಮಾತಾಡಿದ್ರೆ ನಾನು ಕೆಟ್ಟದೇ ಮಾತಾಡ್ತೀನಿ. ಓಕೆ ಓಕೆ. ಸೊ ನಾವು ಒಳ್ಳೇದು ಮಾತಾಡಿದ್ರೆ ಒಳ್ಳೇದೇ ಅಲ್ವಾ? ಓಕೆ ಓಕೆ. ನೀವು ಇವರು ಯಾವ್ದೋ ಫಿಲ್ಮ್ ಜಾಸ್ತಿ ನೋಡ್ತಾರಪ್ಪ, ನೀವು ಯಾವ್ದೋ ಫಿಲ್ಮ್ ಜಾಸ್ತಿ ನೋಡ್ತೀರಾ? ಯಾರ್ದು? ಸುದೀಪ್ ಅವ್ರದ್ದು ಜಾಸ್ತಿ ನೋಡ್ತೀರಾ? ಅಲ್ಲ, ಮತ್ತೆ ಸಿಂಗಂ ಅದ್ರಿಂದ ಜಾಸ್ತಿ ನೋಡುತ್ತೀನಿ ಅಲ್ವಾ? ಸೊ ನಿಮ್ಮ ಕಾರ್ಟೂನ್ಸ್ ಯಾವ್ದು ನೋಡ್ತೀರಾ? ಕಾರ್ಟೂನ್ಸ್ ಪಾಪೆಟ್ ರೋಲ್, ಪಾಪಾ ಪಿಗ್, ಪಿಗ್, ಪೆಪಾ ಪಿಗ್, ಪೆಪೆ ಪಿಗ್. ಓಕೆ ಓಕೆ. ಆಮೇಲೆ ನೆಕ್ಸ್ಟ್ ಯಾವುದು ಗೋಡಿ ಆಗೋ ಡೋರಾ. ಓಕೆ ಓಕೆ. ಈಗ ನಿಮ್ದು ಕಾರ್ಟೂನ್ ಬಗ್ಗೆ ನೀವು ಮಾತಾಡಿದ್ರೆ ಅವ್ರು ಎಷ್ಟು ಕಾರ್ಟೂನ್ ನೋಡ್ತಾರಂತ ನೋಡೋಣ ಅಲ್ವಾ? ಓಕೆ. ಅದಕ್ಕೆ ನೀವೆಷ್ಟು ಮಾತಾಡಬಾರ್ದು, ಮಾತಾಡಿದ್ರೆ ನನಗೆ 3 ಚಾಕ್ಲೇಟ್ ಸಿಗ್ತದೆ. ಓಕೆ ಓಕೆ ಡನ್. ಸೊ ನೀವು ಯಾವ್ದು ಕಾರ್ಟೂನ್ ನೋಡ್ತೀರಾ? ಕಾರ್ಟೂನ್ ನೋಡ್ತೀರಾ ಮನೇಲಿ? ಯಾವ್ದು ಯಾವ್ದು ನೋಡ್ತೀರಾ? ಯಾವ್ದು ಯಾವ್ದು ಮೋಟು ಮಕ್ಕಳು? ಹೌದಾ? ಓಕೆ. ಬೇರೆ ಬೇರೆ ಯಾವ್ದು ನೋಡ್ತೀರಾ? ಟಾಮ್ ಅಂಡ್ ಜೆರ್ರಿ ನೋಡಲ್ವಾ ನೀವು? ಟಾಮ್ ಅಂಡ್ ಜೆರ್ರಿ ನೋಡಲ್ವಾ? ಟಾಮ್ ಅಂಡ್ ಜೆರ್ರಿ ಯಾವ ಕಾರ್ಟೂನ್ ನಿಮ್ಗೆ ಗೊತ್ತಿಲ್ವಾ? ನಾನು ಈಗಲೂ ನೋಡ್ತೇನೆ ಟಾಮ್ ಅಂಡ್ ಜೆರ್ರಿ. ಗೊತ್ತಿಲ್ಲ? ಓಕೆ. ಕಿಲಾಡಿ ಪುಟಾಣಿ ಸ್ಪಾನ್ಸರ್ಡ್ ಬೈ ನಂದಿನಿ. ಸಣ್ಣ ಬ್ರೇಕ್ ನಂತರ ಮತ್ತೆ ಬರ್ತೀವಿ. ಬ್ರೇಕ್ ನಂತರ ಮತ್ತೆ ಕಿಲಾಡಿ ಪುಟಾಣಿಗಳು ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ಪಾನ್ಸರ್ಡ್ ಬೈ ನಂದಿನಿ. ಈಗ ನಿಮ್ಮ ಕ್ಲಾಸಲ್ಲಿ ನಿಮ್ಮ ಸ್ಕೂಲಲ್ಲಿ ಎಕ್ಸ್ಪೆರಿಮೆಂಟ್ಸ್ ಏನಾದ್ರು ಮಾಡಿದ್ದೀರಾ? ನಾನು ಮಾಡಿದ್ದೀನಿ. ಯಾವ್ದು ಏನ್ ಮಾಡಿದ್ದೀರಾ ಹೇಳಿ? ನಾನು ಪ್ಲಾನೆಟ್ಸ್ ಬಗ್ಗೆ ಹೇಳಿದ್ದೀನಿ. ಪ್ಲಾನೆಟ್ಸ್ ಬಗ್ಗೆ ಹೇಳಿದಿರಾ? ನಂಗೆ ಹೇಳಿ ಅಲ್ವಾ? ಫಸ್ಟ್ ಬರೋದು ಯಾವಾಗ್ಲೂ ಸನ್ನೆ. ಹೌದಾ? ಮೂನ್ ಬರ್ತದಪ್ಪ ಇಲ್ವಾ? ಓಕೆ ಓಕೆ. ಸೊ ನಂಗೆ ಬರೋದಲ್ಲಿ ಮೂನು, ಯಾಕಂದ್ರೆ ನಾನು ಸ್ವಲ್ಪ ಹೇಳುದು ಲೇಟ್ ಅಲ್ವಾ, ನೈಟ್ ಆಗ್ತದೆ. ಈಗ ಈಗ ಕ್ಯಾನ್ಸಲ್ ಆಗುತ್ತೆ ಒಂದು ಚಾಕ್ಲೇಟ್. ಓಕೆ. ಎಕ್ಸ್ಪೆರಿಮೆಂಟ್ ಹೇಗೆ? ಫಸ್ಟ್ಗೆ ಬರೋದು ಯಾವುದು? ಫಸ್ಟ್ಗೆ ಬರೋದು ಸನ್, ಮತ್ತೆ ನೆಕ್ಸ್ಟ್ ಮೂನ್. ಗೊತ್ತಲ್ಲ? ಫಸ್ಟ್ಗೆ ಬರೋದು ಸನ್. ಸನ್. ಮತ್ತೆ ನೆಕ್ಸ್ಟ್ ಮರ್ಕ್ಯೂರಿ. ಮತ್ತೆ ನೆಕ್ಸ್ಟ್ ವೀನಸ್. ಮತ್ತೆ ಅರ್ತ್. ಮತ್ತೆ ಮಾಸ್. ಮತ್ತೆ ಜುಪಿಟರ್, ಮತ್ತೆ ಸ್ಯಾಟರ್ನ್, ಯುರೇನಸ್, ನೆಪ್ಚೂನ್, ಹಾ. ಪ್ಲೂಟೋ. ಇಷ್ಟು ಇದೆಯಾ? ಓಕೆ. ಇವರಿಂದ ಕ್ಲಾಪ್ಸ್ ಕೊಡಿ ಅಲ್ವಾ? ಆಕ್ಚುಲಿ ಪ್ಲೂಟೋ ಇಲ್ಲ. ಪ್ಲೂಟೋ ಇಲ್ಲ. ಓಕೆ. ಅದೆಂತ ಅಂತ ಅದು ಸುಮ್ಮನೆ ಇಲ್ಲ, ಅದು ಅವ್ರು ಏನೋ ಹೇಳಿದ್ದಾರೆ ಬೇಡ ಅಂತ. ನಮ್ಗೆ ಬೇಡ ಬಿಡಿ. ಓಕೆ. ನೀವು ಹೇಳಿ. ಫಸ್ಟ್ ಬರೋದು ಯಾವುದು? ಫಸ್ಟ್ ಬರೋದು ಯಾವುದು? ಫಸ್ಟ್ ಅಂದ್ರೆ ಅಲ್ಲ, ಸನ್ ಬರ್ತದ ಮೂನ್ ಬರ್ತದ? ಸನ್. ಅದ ನೆಕ್ಸ್ಟ್ ಸನ್ ಆದ್ಮೇಲೆ ಮೂನ್. ಸನ್ ಆದ್ಮೇಲೆ ಮೂನಾ? ಓಕೆ. ಸೊ ಸನ್ ಆದ್ಮೇಲೆ ಮೂನ್ ಆದ್ಮೇಲೆ ಸ್ಟಾರಾ? ಈಗ ಇವ್ರು ಹೇಳಿದ್ದು ಸನ್ ಆದ್ಮೇಲೆ ಯಾವ್ದು ಬರೋದು? ಮರ್ಕ್ಯೂರಿ. ಅದೇ ಹೇಳಿ ಲೈನು ಎಷ್ಟಿದೆ ಹೇಳಿ. ಸನ್ ಆದ್ಮೇಲೆ ಮೆರ್ಕ್ಯೂರಿ, ಮತ್ತೆ ವೀನಸ್, ಮತ್ತೆ ಅರ್ತ್, ಮತ್ತೆ ಮಾರ್ಸ್, ಮತ್ತೆ ಜುಪಿಟರ್, ಮತ್ತೆ ಸ್ಯಾಟರ್ನ್, ಮತ್ತೆ ಯುರೇನಸ್. ಹೌದಾ? ನೆಕ್ಸ್ಟ್ ನೆಪ್ಚೂನ್. ಮತ್ತೆ ಇದು ಸ್ಟಾರ್ ಬರ್ತದೆ. ಪ್ಲೂಟೋ ಇಲ್ಲ. ಪ್ಲೂಟೋ ಬೇಡ ಬಿಡಿ, ಅವರು ಬೇಡ ಹೇಳಿದ್ದಾರೆ. ಇವ್ರು ಯಾವ ಟೀಚರ್ ಹೇಳಿದ್ದು ಪ್ಲೂಟೋ ಬೇಡ ಅಂತ? ನಮ್ಮ ರೋಹಿಣಿ ಪದ್ಮ ಹೇಳಿ ಪ್ಲೂಟೋ ಇಸ್ ನಾಟ್. ಹೌದಾ? ಇವ್ರು ಹೇಳಿದ್ದೆಲ್ಲ ನಿಜಾನೇ ನಿಮ್ಗೆ ಅಲ್ವಾ? ಕರೆಕ್ಟ್. ಓಕೆ. ಯಾರು ಹೇಳಿದ್ದು ಬೇಡ ಅಂತ ಪ್ಲೂಟೋ? ಬೇಡ ಅಂತ ಹೇಳಿಲ್ಲ. ಇಲ್ಲ ಅಂತ ನನ್ನ ಫ್ರೆಂಡ್ಸ್ ಹೇಳಿದ್ದಾರೆ, ಆಮೇಲೆ ನನ್ನ ಟೀಚರ್ ಹೇಳಿದ್ದಾರೆ. ಓಕೆ. ಟೀಚರ್ ಕೂಡ ಹೇಳಿದಾರ ಅಲ್ವಾ? ಓಕೆ. ಸೊ ಎಕ್ಸ್ಪೆರಿಮೆಂಟಲ್ ಅಂದ್ರೆ ಅದ್ರ ಬಗ್ಗೆ ಮತ್ತೆ ಏನೋ ಹೇಳಿದ್ರಲ್ವಾ? ಪ್ಲೂಟೋ ಬಿಟ್ಟು ಸ್ಟಾರ್ ಆಡ್ ಮಾಡೋಣ. ಅದಕ್ಕೆ ಸ್ಟಾರ್
ಓಕೆ ನೀವು ಮಾಡ್ತೀರಾ ಈಗ ಆಡ್ ಮಾಡ್ತೀರಾ ಈಗ ಪ್ಲೂಟೋ ಬಿಟ್ಟು ಸ್ಟಾರ್ ಆಡ್ ಮಾಡ್ಲಿಕ್ಕೆ ಹೇಳಿದ್ದಾರೆ ಆಲ್ರೆಡಿ ಇವ್ರು ಹೇಳಿ ಆಯ್ತು ಆಡ್ ಆಗಿದ್ಯಾ ಆಯ್ತು. ಓಕೆ ಓಕೆ ಸೊ ಏನೋ ನೀವು ಹೇಳಿದಲ್ವಾ ಫ್ಲೋಟ್ ಮತ್ತೆ ಸಿಂಕ್ which floats ಹಾ, and which sinks. ಯಾವುದು ಬೋಟ್ ಪೇಪರ್ಗಳು ಹಾ. ಫ್ಲೋಟ್ ಆಗುತ್ತೆ, ಓಕೆ ಸ್ಟೋನ್ ಉಡ್ಡು ಎಲ್ಲ ಸಿಂಕ್ ಆಗುತ್ತೆ, ಎಲ್ಲಿ ಒಂದೊಂದು ಉಡ್ಡು ಫ್ಲೋಟ್ ಆಗುತ್ತೆ. ಓಕೆ ಒಂದೊಂದು ವುಡ್ ಫ್ಲೋಟ್ ಆಗ್ತದೆ ಮತ್ತೆ ನೆಕ್ಸ್ಟ್ ನೆಕ್ಸ್ಟ್ ಎಕ್ಸ್ಪೆರಿಮೆಂಟ್ ಮಾಡಿ ಈಗ ನಿಮ್ಮ ಪ್ರಕಾರ ಫ್ಲೋಟಿಂಗ್ ಆಗೋದು ಯಾವುದು ಸ್ಟೋನ್ ಫ್ಲೋಟಿಂಗ್ ಅಲ್ಲ ಸ್ಟೋನ್ ಸಿಂಕ್ ಆಗುದು ಓಕೆ 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 ನೆಕ್ಸ್ಟ್ ಫ್ಲೋಟಿಂಗ್ ಪೇಪರ್ ಪೇಪರ್ ಹಾ. ಆಮೇಲೆ ಹಾ ಒಂದೊಂದು ಯಾವುದು ವುಡ್ ಫ್ಲೋಟ್, ವುಡ್ ಫ್ಲೋಟ್ ಆಗ್ತದೆ ಓಕೆ ಇದು ಆಲ್ರೆಡಿ ವುಡ್ ಓಕೆ ಇದು ಆಲ್ರೆಡಿ ಇದು ಕೈ ಮರ ನಂದು ಹಾ ಇದು ವುಡ್ ಅಲ್ಲ ಅಲ್ಲ, ಹಾ. ಬೆರಳು ನಾವು ವುಡ್ ಅಂತ ಕೌಂಟ್ ಮಾಡ್ಕೊಳ್ಳಿ, ಓ, ಎರಡಾಯ್ತು ಈಗ. ಆಯ್ತು 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 ಬೆರಳನ್ನ ವುಡ್ ಅಂತ ಕೌಂಟ್ ಮಾಡ್ಬೇಕು ಓಕೆ ಎರಡಾಯ್ತು ಈಗ ನೆಕ್ಸ್ಟ್ ಸರಿ ನೆಕ್ಸ್ಟ್ ಯಾವ್ದು ಫ್ಲೋಟ್ ಆಗುತ್ತೆ? ನನ್ನ ತಲೆ ಫ್ಲೋಟ್ ಆಗ್ತದಾ ಇಲ್ಲ, ಇಲ್ವಾ ಅದು ಸಿಂಕ ಅಂತ ನೀವು ಎದ್ದೆಂತದ್ದು ಹೇಳ್ತಾ ಇದ್ದೀರಾ. ಓಕೆ ಸೊ ಯಾವ್ದು ಫ್ಲೋಟ್ ಆಗುತ್ತೆ? ಹಾ ನೆಕ್ಸ್ಟ್ ಕಿವಿ ಅಲ್ವಾ ಅಲ್ಲ, ಹಾ ಹಾ ಯಾವ್ದು ಫ್ಲೋಟ್ ಆಗುತ್ತೆ? ಯಾವ್ದು 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 ಬೇಗ ಹೇಳಿ ಪೆನ್ ಅಪ್ಪ ಪೆನ್ 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 ಓಕೆ ನೆಕ್ಸ್ಟ್ ನೆಕ್ಸ್ಟ್ ಅಷ್ಟು ಮಾತ್ರ ಫ್ಲೋಟ್ ಆಗುತ್ತೆ. ಸಾಕು ಇವರಲ್ಲಿ ಯಾವ್ದು ಫ್ಲೋಟ್ ಆಗ್ತದೆ ಅಂತ ನೋಡೋಣ ಓಯ್. ಯಾವ್ದು ಫ್ಲೋಟ್ ಆಗ್ತದೆ ಇವರೇ ಯಾವ್ದು ಬೋಟ್ ಸಿಂಕ್, ಹಾ? ಬೋಟ್ ಸಿಂಕ್, ಬೋಟಾ ಹಾ, ಬೋಟ್ boat ಸಿಂಕ್ sink. ಆಗುದಾ ಹಾ. ಇವ್ರದ್ದು ಯಾವ್ದು ಟೈಟಾನಿಕ್ ಅಂತ ಸಿಂಕ್ ಆದದ್ದು ಅಲ್ವಾ ಹಾ? ಹಾರ್ಡ್ ಬೋಟ್ಗಳು ಸಿಂಕ್ ಆಗುತ್ತೆ, ಹಾರ್ಡ್ ಬೋಟ್ ಅಲ್ಲ ಪೇಪರ್ ಬೋಟ್ ಮೇಲ್ಗಡೆ ಫ್ಲೋಟ್ ಆಗುತ್ತೆ. ನಿಮ್ದೀಗ ಚಾಕ್ಲೇಟ್ ಕಟ್ ಆಗ್ತದೆ ಆಗ್ಲಿ ನಂಗೆ ಏನು ಅಲ್ವಾ ಓಕೆ ಕೊಡ್ತಾರೆ ಅಂತ ಗೊತ್ತು ನಿಮ್ಗೆ ಅಲ್ವಾ ಒಂದು ಚಾಕ್ಲೇಟ್ ಕೊಟ್ಟೋಗಿದೆ, ನಂದು ಇದು ಕೊಟ್ಟಾಗಿದೆ. ಹಾ 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 ಅಲ್ಲೆಲ್ಲಿ ಕಟ್ ಆಯ್ತಲ್ವಾ ಈಗ ನೋಡೋಣ ಈಗ ನಿಮ್ದು ಕಾಂಪಿಟೇಷನ್ ಓಕೆ ಇದು ಫ್ಲೋಟ್ ಆಗೋದು ಯಾವ್ದು ನಿಮ್ದು ಬೋಟಾ ಹಾ ಯಾವ್ದು ಅದು ಟೈಟಾನಿಕ್ ಬೋಟಾ ಸ್ಟೋನ್ ಬೋಟ್, ಸ್ಟೋನ್ ಬೋಟಾ ನೀವೇ ರೆಡಿ ಮಾಡಿದ ಅಂತ ಅದು ಹೈಡ್ ದೊಡ್ಡ ದೊಡ್ಡ ಸ್ಟೋನ್ ಅಲ್ಲಿ ಇಟ್ಟು ತಕೊಂಡದೆ ಹಾ. ಅದು ಸಿಂಕ್ ಆಗ್ತದೆ. ಹೌದಾ ಓಕೆ ಓಕೆ ದೊಡ್ಡ ಸ್ಟೋನ್ ತಗೊಂಡ್ರೆ ಸಿಂಕ್ ಆಗ್ತದೆ ಇಷ್ಟು ಸಣ್ಣ ಸ್ಟೋನ್ ತಗೊಂಡ್ರೆ ಸಿಂಕ್ ಆಗಲ್ವಾ ಇಲ್ಲ ಇಲ್ಲ ಅದ್ಯಾಕೆ ಪ್ಲಾಸ್ಟಿಕ್ ಇದ್ದಾ ಕಲ್ಲು ಅಲ್ಲ, ಮತ್ತೆ? ಅದು ಕಲ್ಲಿದೆ, ಇದು ಸಣ್ಣದ ಕಲ್ಲಲ್ಲ, ಹಾ, ಹಾ. ಅದು ಭಾರ ಇಲ್ಲ ಅಲ್ಲ ಅದು. ಓಕೆ 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 ಒಟ್ಟಾರೆ ನಿಮ್ದು ಸಣ್ಣ ಕಲ್ಲು ಸಿಂಕ್ ಆಗಲ್ಲ ನಾನು ಇವ್ರ ಪ್ರಕಾರ ಅಲ್ವಾ ಓಕೆ ಅದು Okay. ದೊಡ್ಡ ಕಲ್ಲು, ಬೋಟ್ ಒಳಗೆ ದೊಡ್ಡ ಕಲ್ಲು ಹೆವಿ ಇರ್ತದೆ. ಅವಾಗ ಬೋಟ್ ಸಿಂಕ್ ಆಗ್ತದೆ ಬೇರೆದೆ ಅಲ್ವಾ ಈಗ ಒಂದು ಬೋಟ್ ಅಲ್ಲಿ ಸಣ್ಣ ಕಲ್ಲಿಟ್ರೆ ಸಿಂಕ್ ಆಗಲ್ಲ So, ಅದು ದೊಡ್ಡ ಕಲ್ಲು ಈಚೆ ಬಂದಾಗ ಈಚೆ ಸೈಡ್ ಇದು ಅದು ಮೇಲೆ ಬರ್ತದೆ. ಈಗ ಈಗ ಮೇಲೆದ್ದು ಸಿಂಕ್ ಆದ್ರೆ ಕೆಳಗೆ ಹೇಗೆ ನಂಗೆ ಅರ್ಥ ಆಗ್ಲಿಲ್ಲ ಕಲ್ಲು ಮೇಲೆ ಇದೆ ಹಾಗಲ್ಲ, ಹಾ 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 ಅಲ್ಲ ಕಲ್ಲು ಈಚೆ ಸೈಡ್ ಬಂದು ಯಾವ್ದು ಈ ಸೈಡಾ ಈಚೆ ಮುಂದೆ ಸೈಡ್ ಇದು ಮೇಲೆ ಆಗ್ತದೆ. ಹಾ ಮುಂದೆ ಸೈಡ್ ಮೇಲೆ ಆಗ್ತದೆ ಓಕೆ ಮತ್ತೆ ಪಲ್ಟಿ ಬೀಳ್ತದೆ ಬೋಟು ಅಲ್ಲ ಹಾಗೆ. ಹಾಗೆಲ್ಲ ಮತ್ತೆ ಹಾ. ಮತ್ತೆ ಕಲ್ಲು ಕಲ್ಲು. ಕಲ್ಲು ಈಚೆ ಸೈಡ್ ಬಂದಾಗ ಹಾ. ಈಚೆ ಲೆಫ್ಟ್ ರೈಟ್ ಲೆಫ್ಟ್ ಹಾ ಅಲ್ಲ ಲೆಫ್ಟ್ ರೈಟ್ ಹಾ. ಈಚೆ ಸೈಡ್ ಹಾ ಹಾ ಓಕೆ ಬ್ಯಾಕ್ ಮೇಲೆ ಆಗ್ತದೆ. ಕರೆಕ್ಟ್ ಇವ್ರದ್ದು ಬೋಟ್ ಭಯಂಕರ ಹೋಗ್ತಾ ಉಂಟು ಎಲ್ಲೆಲ್ಲಿ ಹೋಗ್ತಾ ಉಂಟು ಮೇಲೆ ಓಕೆ ಓಕೆ ನಿಮ್ದು ಬೋಟ್ ಆತರ ಹೋಗ್ತದಾ ಬೋಟಿಂಗೇ ಮಾಡಿಲ್ಲ. ಬೋಟಿಂಗ್ ಮಾಡಬೇಡಿ ನೀವು ರಿಯಲ್ ಬೋಟಿಂಗ್ ಮಾಡಿದೀವಿ ಆದ್ರೆ ಪೇಪರ್ ಬೋಟಲ್ ಆಟ ಆಡಿಲ್ಲ, ಬೇರೆ ಬೋಟಲ್ ಆಟ ಆಡೇ ಇಲ್ಲ. ಅಲ್ಲ ಇನ್ನು ಆಟ ಸಾಮಾನ್ ಬೋಟಲ್ ಆಟ ಆಡಿದ್ವಿ. ಆಟ ಇಲ್ಲ ಆಟ ಸಾಮಾನ್ ಬೋಟಲ್ ಆಟ ಆಡಿಲ್ಲ, ಆಟ ಆಡೇ ಇಲ್ಲ. ಹಾ ಬೋಟ್ ಹಾ. ಆಟ ಸಾಮಾನು ಬೋಟಲ್ಲಿ ನೀರಲ್ಲಿ ಬೀಚ್ ನೀರಲ್ಲಿ ಸಿಂಕ್ ಮಾಡಿದೆ. ಹೌದಾ ನೀವು ಬೀಚಲ್ಲಿ ಹೋಗುವಾಗ ಅಮ್ಮ ಬೈತಾನಂತ ಹೌದಾ ಕಾರ್ತಿಕ್ ಬೀಚಿಗೆಲ್ಲ ಬೀಚ್ ಅಲ್ಲ ಕೆರೆ ಅಲ್ಲಿ ಬೋಟಲ್ಲಿ ದುರ್ತ ಹೋಗಿದೆ. ಹೌದಾ ಅದು ಫ್ಲೋಟ್ ಆಗ್ತಿತ್ತು ಓಕೆ ಓಕೆ ಮೇಲೆ ಮೇಲೆ. ಸೊ ಇವ್ರ ಜೊತೆ ಕೇಳುವ ಇವ್ರದ್ದು ಬೋಟ್ ಸಿಂಕ್ ಆಗ್ತದ ಇಲ್ವಾ ಅಂತ ಓಕೆ ನಿಮ್ದು ಬೋಟ್ ಸಿಂಕ್ ಆಗ್ತದಾ ನಾವು ಅವಾಗ ಹೇಳಿದ್ವಿ ಅಲ್ವಾ ನಾವು ಇನ್ನು ಬೋಟೆ ಟಚ್ ಮಾಡಿಲ್ಲ ಅಂತ, ಆದ್ರೆ ನಮ್ಮ ಬೋಟು ಅವ್ರು ಹೇಳ್ದಂಗೆ ಆಗುತ್ತೆ. ಇವ್ರು ಹೇಳ್ದಂಗೆ ಆಗುತ್ತೆ ಅಲ್ವಾ ಸೇಮ್ ಟು ಸೇಮ್. ಸೇಮ್ ಟು ಸೇಮ್ ಸುಮ್ನೆ ಯಾಕೆ ಎನರ್ಜಿ ವೇಸ್ಟ್ ಮಾಡೋದು ಅಂತ ಇವ್ರು ಅಲ್ಲೇ ಸೇಮ್ ಟು ಸೇಮ್ ಅಲ್ವಾ ಮಾಡಲ್ಲ, ನಾನು ಹಂಗೆ ನೀವು ಹಂಗೆ ಆದ್ರೆ ನಾನು ಬೋಟನ್ ಟಚ್ ಮಾಡಿಲ್ಲ, ಓಕೆ ಆದ್ರೆ
ಕೆಲಸ ಮಾಡಿದ್ದೀನಿ ಹ್ಮ್ 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 ಕೆಲಸ ಮಾಡಿದ್ದೀನಿ ಈಗ ಹಲೋ 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 ಚಾಕ್ಲೇಟ್ ಕ್ಯಾನ್ಸಲ್ ಓಕೆ ಓಕೆ ಡನ್ ಯಾವುದು ಅದು ಯಾವುದು ನಾನು ಒಂದೊಂದು ಹೆವಿ ರಾಕ್ ಇದ್ದರೆ ಅಷ್ಟೊಂದು ಹೆವಿ ರಾಕ್ ಅಲ್ಲ ತುಂಬಾ ಹೆವಿ ರಾಕ್ ಇದ್ದರೆ ನನ್ನ ಫ್ರೆಂಡ್ ಲವಣ್ಣ ಅಂತ ಇದ್ದಾರೆ ಅವ್ರು ಎತ್ತಿದ್ದಾರೆ ಅದಕ್ಕೆ ನಿನಗೆ ಚಾಕ್ಲೇಟ್ ಎರಡು ಹೋಯ್ತು ಮೂರು ಹೋಯ್ತು ಮಾರೆ ಮೂರು ಹೋಯ್ತು ಸರ್ ನಮಸ್ತೆ 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 ಆ್ಯಂಡ್ ಸ್ವಸ್ತಿಕ್ ಆಗದಿಂದ ಹೇಳ್ತಿದ್ರು ನಿಮ್ಮ ಬಗ್ಗೆ ನಿಮ್ಮ ಅವರ ಅಮ್ಮ ಬಗ್ಗೆ ಅವರ ಅಜ್ಜಿ ಬಗ್ಗೆ ಎಲ್ಲ ಈಗ ಅಜ್ಜಿ ಜೊತೆ ನಿಮ್ಗೆ ಮಾತಾಡ್ಬೇಕು ಆಗೆಲ್ಲ ಹೇಳಿದ್ರಲ್ಲ ಎಲ್ಲ ಸ್ಟೋರಿ ಎಲ್ಲ ಈಗ ನಿಜ ಏನಂತ ಗೊತ್ತಾಗ್ತದೆ ಓಕೆ ಸೊ ನಮಸ್ತೆ ಸರ್ ಆ್ಯಂಡ್ ನಿಮ್ಮ ಹೆಸರು ಸರ್ ಸುಧಾಕರ್ ಅಂತ ಓಕೆ ಏನು ಮಾಡ್ತಿದ್ದೀರಾ ಸರ್ ನೀವು ಇಲ್ಲಿ ಪ್ರೈವೇಟ್ ಕಂಪನಿಯಲ್ಲಿ ಡಿಸೈನ್ ಇಂಜಿನಿಯರ್ ಆಗಿ ಓಕೆ ಓಕೆ ಗ್ರೇಟ್ ಆ್ಯಂಡ್ ಸ್ವಸ್ತಿಕ್ ಅವ್ರ ಬಗ್ಗೆ ಹೇಳಿ ಒಂದು ಎರಡು ಫ್ಯೂ ವರ್ಡ್ಸ್ ಹೇಳ್ಬೋದಲ್ವಾ ಮನೇಲಿ ಹೇಗೆ ಇವರು ಮನೆಯಲ್ಲಿ ಅದು ಹೇಳಿದಲ್ಲ ಅಜ್ಜಿಗೆ ಪೆಟ್ಟು ಎಲ್ರಿಗೆ ಪೆಟ್ಟು ಹೌದಾ ಓಕೆ ಸೊ ಪೆಟ್ಟೆ ಎಲ್ಲ ಹೌದಾ ಓಕೆ ಓಕೆ ಫುಲ್ ಖುಷಿಯಲ್ಲಿ ಇರ್ತಿದ್ದಾರೆ ಒಳಗೆ ಬರ್ಲಿಕ್ಕೆ ಬಿಡುದಿಲ್ಲ ಒಳ್ಳೆ ಬಳಿ ಬಿಡಲ್ಲ ನಾವು ಅಲ್ವಾ ಯಾರಿಗೆ ಸಹ ಒಳಗೆ ಬರ್ಲಿಕ್ಕೆ ಬಿಡುದಿಲ್ಲ ನಾನು ಹೌದಾ ಈಗ ನೀವು ಬಾರಿ ಜೋರ್ ಅಂತ ಇವ್ರು ಹೇಳ್ತಿದ್ರು ಆಗೋದಿಂದ ಜೋರ ಹೌದಾ ನಾನೇನ್ ಜೋರ್ ಮಾಡುದಿಲ್ಲಪ್ಪ ಓಕೆ ಓಕೆ ಗ್ರೇಟ್ ಜೋರ್ ಮಾಡ್ತೇನಾ ಹೌದಾ ಒಮ್ಮೊಮ್ಮೆ ಜೋರು. ಒಮ್ಮೊಮ್ಮೆ ಜೋರು ಅಲ್ವಾ ಓಕೆ ಆ್ಯಂಡ್ ಇನ್ ಫ್ಯೂಚರ್ ಕಮಿಂಗ್ ಡೇಸ್ ಅಲ್ಲಿ ಅಂಡ್ ಏನ್ ಆಗ್ಬೇಕು ಇವರು ಅಂದ್ರೆ ಇಂಜಿನಿಯರಿಂಗ್ ಆಗ್ಬೇಕಾ ಡಾಕ್ಟರ್ ಆಗ್ಬೇಕಾ ಹೇಗೆ ಈಗ ಅವನು ಆಟ ಸಾಮಾನೆಲ್ಲ ರಿಪೇರಿ ಮಾಡೋದು ನೋಡಾಗ ಇಂಜಿನಿಯರ್ ಇಂಜಿನಿಯರ್ ಆಗ್ತಾನೆ ಅಲ್ವಾ ಓಕೆ ಇಂಜಿನಿಯರಿಂಗ್ ಆಗ್ತಾರೆ ಅಂತ ಹೌದಾ ನೀವು ಇಂಜಿನಿಯರಿಂಗ್ ಆಗುದಂತೆ ಹೌದಾ ಆಯ್ತು ಇದು ಫಿಕ್ಸ್ ಹಾಗಾದ್ರೆ ಓಕೆ ಯಾವ್ದ್ರಲ್ಲಿ ಟ್ಯಾಲೆಂಟ್ ಇದೆ ಸರ್ ಇವರಿಗೆ ಡ್ಯಾನ್ಸ್ ಅಲ್ಲಿ ಸ್ಕಿಟ್ ಅಲ್ಲಿ ಆಕ್ಟಿಂಗ್ ಡ್ರಾಯಿಂಗ್ಸ್ ಅಲ್ಲೆಲ್ಲ ತುಂಬಾ ಇಂಟ್ರೆಸ್ಟ್ ಇದೆ ಓಕೆ ಮತ್ತೆ ಅದೇ ಟಾಯ್ಸ್ ಅಲ್ಲೆಲ್ಲ ಸ್ವಲ್ಪ ಎಕ್ಸ್ಪೆರಿಮೆಂಟ್ಸ್ ಮಾಡೋದು ಅದೆಲ್ಲ ತುಂಬಾ ಇದಿದೆ ರಿಪೇರಿ ಮಾಡೋದು ಇದೆ ರಿಪೇರಿ ಮಾಡೋದೇ ಆಯ್ತಲ್ವಾ ಓಕೆ ಸೊ ಅಮ್ಮ ನೀವು ಹೇಳಿ ಇವ್ರ ಬಗ್ಗೆ ಸೊ ಇವ್ರು ನಿಮ್ಗೆ ಜಾಸ್ತಿ ಗೊತ್ತಿರ್ತದಲ್ವಾ ಇವ್ರ ಬಗ್ಗೆ ಓಕೆ ಮನೇಲಿ ಯಾವ ತರ ಫ್ರಿಡ್ಜ್ ಎಲ್ಲ ಓಪನ್ ಮಾಡಿ ಅಲ್ಲ ಅದರಲ್ಲಿದ್ದ ಟೊಮೆಟೊಗಳನ್ನೆಲ್ಲ ಹೊರಗೆ ಬಿಸಾಡೋದು ಮೊದ್ಲೆಲ್ಲ ಮಾಡ್ತಿದ್ದ ಹಾಗೆ ಈಗ ಸ್ವಲ್ಪ ಕಡಿಮೆ ಅಲ್ವಾ ಈಗ ನೀವು ತುಂಬಾ ಸ್ವಲ್ಪ ಸ್ಟ್ರಿಕ್ಟ್ ಅಂತ ಇವ್ರಿಗಿಂತ ಸರ್ಗಿಂತ ಅಲ್ವಾ ಇವ್ರು ಸ್ಟ್ರಿಕ್ಟ್ ತುಂಬಾ ಅಮ್ಮ ನಾನು ಫಸ್ಟ್ ನಂಗೆ ಮೈಕ್ ಕೊಡಿ ಆಮೇಲೆ ಮೈಕಲ್ಲಿ ಹೇಳಿ ಓಕೆ ಓಕೆ ಸೊ ಮೈಕ್ ಕೊಟ್ರೆ ಎಲ್ಲ ಇವ್ರು ಹೇಳ್ತಾರಂತೆ ಓಕೆ ಡನ್ ಆ್ಯಂಡ್ ಅಜ್ಜಿ ಮಾತಾಡಬೇಕು ನೀವು ಏನಂದ್ರೆ ಆಗದಿಂದ ಹೇಳ್ತಿದ್ರು ನೀವು ಹೊಡಿತೀರಂತೆ ಅವ್ರು ಹೊಡಿಯೋದ ನೀವು ಹೊಡಿಯೋದ ಅಂತ ನಂಗೆ ಗೊತ್ತಾಗ್ಲಿಲ್ಲ ನೀವು ಹೇಳ್ಬೇಕು ಈಗ ಹೇಗೆ ಇವರು ಅವನೇ ಹೊಡೆಯುದು ಸಿಟ್ಟು ಬಂದಾಗ ಅವನು ತಪ್ಪಿಸ್ಕೊಂಡು ಹೋಗುದಲ್ವಾ ತಪ್ಪಿಸ್ಕೊಂಡು ಹೋಗುದು ಓಕೆ ಸೊ ಏನೇ ಆಗ್ಲಿ ನಮ್ಗೆ ಅಂದ್ರೆ ಮಕ್ಕಳಲ್ವಾ ಈಗ ತಪ್ಪು ಮಾಡೋದು ಸಹಜ ಮತ್ತೆ ಶಾಲೆಯಿಂದ ಬಂದ ಕೂಡಲೇ ಫಸ್ಟಿಗೆ ಚಾಕ್ಲೇಟ್ ಕೇಳ್ತಾ ಫಸ್ಟಿಗೆ ಚಾಕ್ಲೇಟ್ ಫಸ್ಟ್ ಒಂದು ಅಡಗಿಸಿಟ್ಟು ಹೋಗುದು ಅವನ ಚೀಲದಲ್ಲಿ ಇದ್ರೆ ಗೊತ್ತಾಗುತ್ತಲ್ಲ ಚೀಲ ಕೊಡುದಿಲ್ಲ ನಾನು ಅದ್ರಲ್ಲಿ ಒಂದು ಉಂಟು ಅಂತೇಳಿ ಹೇಳ್ತಾ ಬರ್ತಾ ನಾನು ಓಡಿ ಹೋಗಿ ಆ ಚಾಕ್ಲೇಟ್ ಅಡಗಿಸಿದ್ದು ಇಟ್ಟದನ್ನು ಅದನ್ನು ಒಂದನ್ನೇ ತಿಂತಲ್ಲ ಇಲ್ಲ ಅದು ಬೇಕು ಅಂತ ಹೇಳ್ತಾ ಹೌದು ಮತ್ತೆ ಎಲ್ಲ ತಿಂದಾದ್ಮೇಲೆ ಸ್ನಾನಕ್ಕೆ ನೀರು ಹಾಕೋದಾಗಿಲ್ಲ ಸ್ವಲ್ಪ ನಿಲ್ಲಿ ಬರ್ತೇನೆ ಚಾಕ್ಲೇಟ್ ಉಂಟು ಬಾಯಲ್ಲಿ ಮತ್ತೆ ಚಾಕ್ಲೇಟ್ ಇದ್ರೆ ಸ್ನಾನ ಮಾಡೋದಿಲ್ಲ ಸ್ವಲ್ಪ ಖಾಲಿ ಆಗ್ಲಿ ಮತ್ತೆ ಚಡ್ಡಿ ತೆಗ್ಲಿ ನಾನೇ ಚಡ್ಡಿ ತೆಗಿತೇನೆ ಹಾಗೆ ಅಲ್ವಾ ಶರ್ಟ್ ತೆಗಿಲಿಕ್ಕೆ ಬರ್ತಾ ಸ್ನಾನಕ್ಕೆ ಹೋಗ್ತಾ ಬರ್ತೀನಿ ಓಕೆ ಓಕೆ ಗ್ರೇಟ್ ಓಕೆ ಥ್ಯಾಂಕ್ ಯು ಸೋ ಮಚ್ ಓಕೆ ಓಕೆ ನಿಮ್ದಾಯ್ತು ಸ್ಟೋರಿ ಎಲ್ಲ ಸಿಕ್ತು ನಿಮ್ದು ಓಕೆ ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸರು ಗಂಗಾಧರ್. ಓಕೆ ಏನ್ ಮಾಡ್ತಿದ್ದೀರಿ ಸರ್ ನೀವು? ನಾನು ಲೆಕ್ಚರರ್ ಆಗಿದೆ. ಹೌದಾ ಓಕೆ ಸೊ ಇವ್ರ ಬಗ್ಗೆ ಹೇಳಿ ಒಂದು 4 ವರ್ಡ್ಸ್ ಹೇಳ್ಬೇಕು ಯಾಕಂದ್ರೆ ಇವ್ರು ಜಾಸ್ತಿ ಹೇಳ್ತಿದ್ರು ಆಗೋದ್ರಿಂದ ಓಕೆ ಸೊ ಮನೇಲಿ ಯಾವ ತರ ಇವರು? ಅವನು ಯಾವಾಗ್ಲೂ ಆಕ್ಟಿವ್ ಅಲ್ವಾ? ತುಂಬಾ ಓವರ್ ಆಕ್ಟಿವ್. ಯಾವಾಗ್ಲೂ ಆಕ್ಟಿವ್ ಇರ್ತಾನೆ. ಬೇರೆ ಬೇರೆ ಕೆಲಸ ಮಾಡೋದೆಲ್ಲ ಬಹಳ ಇಂಟ್ರೆಸ್ಟ್ ಅವನಿಗೆ. ನಮಗೆಲ್ಲ ಹೆಲ್ಪ್ ಮಾಡ್ತಾನೆ ತುಂಬಾ. ಯಾವ ವಿಷಯದಲ್ಲಿ ಹೆಲ್ಪ್ ಮಾಡ್ತಾನೆ? ಏನ್ ಕೆಲಸ ಇದ್ರು ಹೆಲ್ಪ್ ಮಾಡ್ತಾನೆ. ಅವ್ರ ಅಮ್ಮನಿಗೆ ಪಾತ್ರೆ ತೊಳೆದ್ರೆ ಇವನು ಜೋಡಿಸಿರ್ತಾನೆ. ನನಗೆ ನನ್ನ ಕೆಲಸ ಏನಾದರೂ ಇದ್ರೆ ಮೆಕ್ಯಾನಿಕ್ ಕೆಲಸಗಳೆಲ್ಲ ಇದ್ರೆ ಅದೆಲ್ಲ ಮಾಡ್ತಾನೆ. ನನ್ನೊಟ್ಟಿಗೆ ಕಾರ್ ವಾಶ್ ಮಾಡ್ತಾನೆ. ಕಾರ್ ಡ್ರೈವ್ ಮಾಡ್ತಾರಾ? ಬಿಟ್ರೆ ಬಿಡ್ತಾನೆ, ಅದು ಮಾಡ್ತಾನೆ ಅಲ್ವಾ? ಓಕೆ ರೆಡಿ. ಸೊ ಹಾಗಾಗಿ ಇವ್ರು ಹೇಳ್ತಿದ್ದಾರೆ ಡ್ರೈವ್ ಮಾಡ್ತೀಯಾ ಅಂತ. ಮಾಡ್ತೀಯಾ ಇನ್ನು? ಹಾ ಓಕೆ ಓಕೆ ಕಲಿಬೇಕು ಅಲ್ವಾ? ಇಂಟ್ರೆಸ್ಟ್ ಇದೆ. ಓಕೆ ಫ್ಯೂಚರ್ ಅಲ್ಲಿ ಏನಾಗ್ಬೇಕು ಅಂತ ನಿಮ್ಮ ಒಂದು ಐಡಿಯಾ? ನಮ್ದೇನು ಇಲ್ಲ. ಅವನು ಹೇಳ್ತಾನೇನೋ ನಾನು ಆರ್ಮಿಗೆ ಹೋಗ್ತೀನಿ ಅಂತ. ಓಕೆ ಮಿಲಿಟರಿ ಹೋಗ್ತೀನಿ. ಗ್ರೇಟ್ ಆಲ್ ದಿ ಬೆಸ್ಟ್ ನಿಮ್ಗೆ. ಮೂರಲ್ಲಿ ಯಾವ್ದು ಒಂದು 3 ಇಟ್ಕೊಂಡಿದ್ದಾರೆ ಆಗದಿಂದ 3 ಫ್ಲೋರ್ ಆರ್ಮಿ, ನೇವಿ ಆರ್ ಏರ್ ಫೋರ್ಸ್. ಓಕೆ ಗ್ರೇಟ್. ಯಾವ್ದಾದ್ರು ಒಂದಕ್ಕೆ ಹೋಗ್ತೀನಿ ಅಲ್ವಾ? ಓಕೆ ಸೊ ಏನಾದ್ರೂ ಒಂದು ಫನ್ನಿ ಮೊಮೆಂಟ್ಸ್ ಮುಂಚೆ ಆದದ್ದು ಏನಾದ್ರು
ತುಂಬಾ ಇದೆ. ಯಾವ್ದಾದ್ರು ಒಂದು ಹೇಳಿ ಸರ್. ಮೊನ್ನೆ ಒಂದು ಆಗಿತ್ತು. ನನಗೆ ಹಾಫ್ ಡೇ ಏನೋ ಕ್ಲಾಸ್ ಇತ್ತು, ಬೇಗ ಬಂದೆ ನಾನು. ಮನೆಗೆ ಬಂದ್ಮೇಲೆ ಸ್ನಾನ ಮಾಡಿದ್ಯಾ ಅಂತ ಕೇಳಿದೆ ಅವನಿಗೆ. ನನ್ಗೆ ಅವ್ನು ನೋಡಿದ್ರೆ ಸ್ನಾನ ಮಾಡಿದಾಗ ಕಾಣಿಸ್ತಾ ಇರಲಿಲ್ಲ. ಬೆಳಿಗ್ಗೆದು ಡ್ರೆಸ್ ಇತ್ತು. ಬಂದ ಕೂಡಲೇ ಕೇಳಿದೆ ಸ್ನಾನ ಮಾಡಿದ್ಯಾ ಅಂತ. ಸ್ವಲ್ಪ ಹೊತ್ತು ಯೋಚನೆ ಮಾಡಿದ, ಆಮೇಲೆ ಹೇಳಿದ ಸತ್ಯ ಹೇಳ್ಬೇಕಂದ್ರೆ ಸ್ನಾನ ಮಾಡಿಲ್ಲ, ಸುಳ್ಳು ಹೇಳ್ಬೇಕಂದ್ರೆ ಮಾಡಿದ್ದೀನಿ. ಹೇಳ್ಬೇಕಾದ್ರೆ ಸ್ನಾನ ಮಾಡಿದ್ದೇನೆ ಅಲ್ವಾ? ಓಕೆ ಗ್ರೇಟ್. ಅಂಡ್ ಸೊ ಸತ್ಯ ಹೇಳ್ಬೇಕಂದ್ರೆ ಸ್ನಾನ ಮಾಡಿಲ್ಲ, ಸುಳ್ಳು ಹೇಳ್ಬೇಕಂದ್ರೆ ಸ್ನಾನ ಮಾಡಿದ್ದೀನಿ. ಓಕೆ ಗ್ರೇಟ್. ಅಂಡ್ ಅಮ್ಮ ಮಾತಾಡ್ಬೇಕೀಗ. ಅಮ್ಮ ಹೇಳಿ, ಇವ್ರ ಬಗ್ಗೆ ಹೇಳಿ. ಅಮ್ಮ ಏನ್ ಅಲ್ವಾ? ಅಮ್ಮ ನೀವು ಜೋರಂತೆ ಆಗದಿಂದ ಹೇಳ್ತಿದ್ರು ಇಬ್ರು ಜೋರೆ ಅಲ್ವಾ? ನಮ್ಮ ಫ್ಯಾಮಿಲಿಲಿ ಎಲ್ಲರೂ ಜೋರೆ. ಓಕೆ ಫ್ಯಾಮಿಲಿಯಲ್ಲಿ. ಅಮ್ಮ ಹೇಳಿ ಇವ್ರ ಬಗ್ಗೆ ಒಂದು ಫ್ಯೂ ವರ್ಡ್ಸ್ ಅಲ್ಲಿ ಮುಗ್ಸಕ್ ಆಗಲ್ಲ ಸರ್, ಅವನ್ನ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಅದು ಲಾಂಗ್ ಲಾಸ್ಟಿಂಗ್ ಸ್ಟೋರಿ ಆಗುತ್ತೆ. ಏನಾದ್ರೂ ಒಂದು ಇನ್ಸಿಡೆಂಟ್ ಪಾಸಿಟಿವ್ ಹೇಳ್ಬೇಕಂದ್ರೆ ಅವ್ನು ತುಂಬಾ ಸ್ಟ್ರೈಟ್ ಫಾರ್ವರ್ಡ್. ಅವ್ನು ಇದ್ದಂಗೆ ಹೇಳ್ಬಿಡ್ತಾನೆ. ಅದು ನಿಜನೇ ಆಗಿರುತ್ತೆ. ಅದು ಅವ್ನು ಹೇಳಿದ್ ಕರೆಕ್ಟೇ ಆಗಿರುತ್ತೆ. ಅವ್ನು ಇದ್ದಂಗೆ ಮಾತಾಡೋಂಥ ಹುಡುಗ. ತರಲೆ ಮಾಡಿ ಅವ್ನು ನಾಟಿನೆಸ್ ಮಾಡಿದ್ರು ಅವ್ನು ಈಸಿಯಾಗಿ ಆಕ್ಸೆಪ್ಟ್ ಮಾಡ್ಕೋತಾನೆ. ಚೆಲ್ಲೋದ್ರಲ್ಲಿ ರಾಜ ಅಲ್ವಾ? ಚೆಲ್ತಾ ಇರ್ತಾನೆ, ನಾನ್ ಬಾಚು ರಾಣಿ, ಅವ್ನು ಚೆಲ್ಲು ರಾಜ. ಚೆಲ್ತಾ ಇರ್ತಾನೆ, ನಾನ್ ಬಾಚ್ತಾ ಇರ್ತಾನೆ. ಹೌದಾ? ಎಲ್ಲ ಹೇಳಿ ಸರಿಯಾ? ಸುಳ್ಳ ಸತ್ಯನಾ? ಸರಿ ಎಲ್ಲ ಸರಿ. ಓಕೆ ಥ್ಯಾಂಕ್ ಯು ಸೋ ಮಚ್. ಈಗ ನಿಮ್ಗೆ ಒಂದು ಚಾಕ್ಲೇಟ್ ಕೊಡ್ತೇನೆ. ಆ ಚಾಕ್ಲೇಟ್ ಹೆಸರು ನೀವು ಹೇಳ್ಬೇಕು. ಓಕೆ, ಯಾವ ಚಾಕ್ಲೇಟ್ ಅಂತ ಹೇಳ್ಬೇಕು ಈಗ. ಓಕೆ, ತಗೊಳ್ಳಿ. ಯಾವ ಚಾಕ್ಲೇಟ್ ಅಂತ ಹೇಳಿ. ಯಾವ ಚಾಕ್ಲೇಟ್? ರೈನ್ಬೋ ಬೆಲ್ಲೀಸ್ ಅಲ್ಲ, ನನ್ನದು ಸ್ಪೆಲ್ಲಿಂಗ್ ಹೇಳ್ತೇನೆ ಬೇಕಾದ್ರೆ ಇಲ್ಲಿ. ನಾನು ಓದ್ತೀನಿ. ಚಾಕ್ಲೇಟ್, ಮಿಲ್ಕ್ ಚಾಕ್ಲೇಟ್. ಹೌದು, ಇಲ್ಲಿ ಸ್ಪೆಲ್ಲಿಂಗ್ ಹೇಳ್ತೇನೆ. NANDINE. ಸಾರಿ, ಐ. ಯಾವ್ದದು? ನಂದಿನಿ ಬೈಟ್. ಓಕೆ, ನಂದಿನಿ ಬೈಟ್. ಓಕೆ, ನಂದಿನಿ ಅವರಿಂದ ನಿಮ್ಗೊಂದು ಚಾಕ್ಲೇಟ್ ಇದು. ನೀವು ಟೇಸ್ಟ್ ಮಾಡಿ ಹೇಳ್ಬೇಕು ಯಾವ ತರ ಇದೆ ಅಂತ. ಓಕೆ, ಟೇಸ್ಟ್ ಮಾಡಿ ಇದನ್ನ. ಯಾವ್ದಿದು? ನಂದಿನಿ ಬೈಟ್. ಓಕೆ, ಸೊ ನಂದಿನಿ ಬೈಟ್ ಚಾಕ್ಲೇಟ್. ಓಕೆ, ನಂದಿನಿ ಅವ್ರ ಕಡೆಯಿಂದ ನಿಮ್ಗೊಂದು ಚಾಕ್ಲೇಟ್ ಈಗ. ಆಯ್ತಾ? ಈಗ ಟೇಸ್ಟ್ ಮಾಡಿ ಹೇಳ್ಬೇಕು ನೀವು. ಚಾಕ್ಲೇಟ್ ಸೂಪರ್. ಥ್ಯಾಂಕ್ ಯು ನಂದಿನಿ. ಥ್ಯಾಂಕ್ಸ್ ನಂದಿನಿ. ಎಸ್, ಓಕೆ, ನಂದಿನಿ ಅವ್ರ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್ ಇದೆ ನಿಮ್ಗೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಇಷ್ಟು ಮಾತಾಡಿದಕ್ಕೆ. ನೆಕ್ಸ್ಟ್ ಬರ್ಬೇಕು ನೀವು, ಇದು ಟೇಸ್ಟ್ ಮಾಡಿ ಹೇಳ್ಬೇಕಾಯ್ತಾ ಸ್ವೀಟ್ಸ್. ಮತ್ತೆ ನಂಗೆ ಕಾಲ್ ಮಾಡಿ. ಓಕೆ, ಮತ್ತೊಮ್ಮೆ ಹೇಳಿ ನಂದಿನಿ ಅವರಿಗೆ ಥ್ಯಾಂಕ್ಸ್ ಅಂತ ಹೇಳಿ. ಥ್ಯಾಂಕ್ಸ್ ನಂದಿನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಎಸ್, ಓಕೆ, ಸ್ವಸ್ತಿಕ್, ನಿಮಗೂ ಕೂಡ ನಂದಿನಿ ಅವ್ರ ಕಡೆಯಿಂದ ಗಿಫ್ಟ್ ಹ್ಯಾಂಪರ್. ಓಕೆ, ಟೇಸ್ಟ್ ಮಾಡಿ ನಂಗೆ ಒಂದು ಕಾಲ್ ಮಾಡಬೇಕು. ಮಿಸ್ ಕಾಲ್ ಕೊಟ್ಟರೆ ಕೂಡ ಆಗ್ಬೋದು. ಮತ್ತೆ ನನ್ನ ಹತ್ರ ಕರೆನ್ಸಿ ಇದೆಯಲ್ವ ಅಂತ ಗೊತ್ತಿಲ್ಲ, ನೋಡಬೇಕು. ಓಕೆ, ಆಲ್ ದಿ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು. ಓಕೆ. ನೋಡಿದ್ರಲ್ಲ ವೀಕ್ಷಕರೇ, ತುಂಬಾನೇ ಖುಷಿಯಿಂದ ನಮ್ಮ ಕಿಲಾಡಿ ಪುಟಾಣಿಗಳು ಮಾತಾಡಿ ಆಯಿತು. ಸೊ ಪ್ರತಿ ಎಪಿಸೋಡ್ಗಳ ಇದೇ ರೀತಿಯಾಗಿ ಮಾತಾಡ್ತಾ ಇರ್ತೀವಿ. ಸೊ ಕಿಲಾಡಿ ಪುಟಾಣಿಗಳು ಸ್ಪಾನ್ಸರ್ಡ್ ಬೈ ನಂದಿನಿ. ಸೊ ಇನ್ನು ಬರೋದು ನೆಕ್ಸ್ಟ್ ಎಪಿಸೋಡ್ನಲ್ಲಿ. ಅಲ್ಲಿ ತನಕ ಬಾಯ್.